ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜನಜಾಗೃತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಜನರಿಗೆ ಒಂದಷ್ಟು ಜಾಗೃತಿ ಆಗಬೇಕು, ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನು ಸ್ಪಂದನ ವಾಹಿನಿ ಪ್ರತಿ ಶುಕ್ರವಾರ 8 ಗಂಟೆಗೆ ನಡೆಸ್ಕೊಡ್ತಾನೆ ಇದೆ. ಒಂದೊಂದು ವಿಚಾರದಲ್ಲೂ ಕೂಡ ಸಂಪೂರ್ಣವಾದಂಥ ಮಾಹಿತಿ ಯಾರಿಗೂ ಇರೋದಿಲ್ಲ. ಆ ಕ್ಷೇತ್ರದಲ್ಲಿ ಇರುವವರು ಆ ಕ್ಷೇತ್ರದ ಮಾಹಿತಿ ಅಥವಾ ಜನರಿಗೆ ಉಪಯೋಗ ಆಗುವಂಥ ಒಂದಷ್ಟು ಮಾಹಿತಿಗಳನ್ನು ನೀಡ್ತಾರೆ. ಅದನ್ನು ಸ್ಪಂದನ ವಾಹಿನಿ ನಡೆಸಿಕೊಂಡು ಬರ್ತಾ ಇದೆ. ಇವತ್ತು ನಾವು ಇವತ್ತಿನ ಜನಜಾಗೃತಿ ಕಾರ್ಯಕ್ರಮದಲ್ಲಿ ವಿಷಯ ಇಟ್ಟಿರುವಂಥದ್ದು ವಿಲ್ ಅಥವಾ ಉಯಿಲು ಅನ್ನುವಂಥದ್ದು. ಅದು ಯಾಕೆ ಬರಿಬೇಕು, ಅದರಿಂದ ಏನು ಉಪಯೋಗ, ಅದಕ್ಕೆ ಬೇಕಾದಂಥ ಕ್ರಮಗಳು ಅಥವಾ ಕಾನೂನು ಅನ್ನುವಂಥದ್ದು ಅಥವಾ ಕಾನೂನಿನ ಚೌಕಟ್ಟು ಅನ್ನುವಂಥದ್ದು ಹೇಗಿರ್ತದೆ, ಸೊ ಅಲ್ಲಿರುವಂಥ ವ್ಯವಸ್ಥೆಗಳು ಹೇಗಿವೆ, ಅದಕ್ಕೋಸ್ಕರ ಏನೆಲ್ಲ ತಯಾರಿಗಳು ಬೇಕಾಗುತ್ತೆ, ಅದರ ಆ ಒಂದು ವಿಚಾರ ಅನ್ನುವಂಥದ್ದು ಯಾವೆಲ್ಲ ಮಾಹಿತಿಗಳನ್ನು ಒಳಗೊಂಡಿರ್ತದೆ ಎಲ್ಲವನ್ನು ಕೂಡ ಮಾತನಾಡಬೇಕು. ಸೊ ಇವತ್ತು ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ವಕೀಲರಾದಂಥ ಡಾಕ್ಟರ್ ಅಕ್ಷತಾ ಆದರ್ಶ್ ಅವರು ಆತ್ಮೀಯವಾಗಿ ನಾನು ಬರಮಾಡಿಕೊಡ್ತಾ ಇದ್ದೇನೆ. ಪ್ರೀತಿಯ ಸ್ವಾಗತ ಅಕ್ಷತಾ ಆದರ್ಶ್ ಅವರಿಗೆ. ನಮಸ್ತೆ. ಎಸ್, ಮೊದಲಾಗಿ ನಾನು ಕೇಳಬೇಕು, ಹೇಗಿದ್ದೀರಾ ತಾವು ಅಂತ? ನಾನು ಸೌಖ್ಯ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ. ಸೊ ವಿಲ್ ಅಂತ ಬಂದಾಗ, ಉಯಿಲು ಅಂತ ಬಂದಾಗ ಈ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ನಮ್ಮ ವೀಕ್ಷಕರಿಗೆ ಅಥವಾ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಇದ್ದೇ ಇರ್ತದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಯಾರಿಗೂ ಇರೋದಿಲ್ಲ. ಹಾಗಾಗಿ ಇದರ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಒಂದೊಂದಾಗಿ ನಾವು ಪ್ರಶ್ನೆಗಳ ಮೂಲಕ ನಿಮ್ಮ ಮುಂದೆ ಇಡ್ತೇವೆ. ನೀವು ಅದಕ್ಕೆ ಮಾಹಿತಿಯನ್ನು ಕೊಟ್ಟರೆ ಚೆನ್ನಾಗಿರ್ತದೆ. ಮೊದಲು ವಕೀಲ ನಾವು ಕೇಳಬೇಕು, ವಿಲ್ ಅಥವಾ ಉಯಿಲು ಅಂದರೆ ಏನು? ಒಬ್ಬ ವ್ಯಕ್ತಿ, ನಾನು ಈಗ ವಿಲ್ ಅಂತ ಏನು ಅಂತ ಹೇಳಿ ಮೊದಲನೇದಾಗಿ ಹೇಳ್ತೇನೆ. ಓಕೆ. ಈಗ ಒಬ್ಬ ವ್ಯಕ್ತಿ, ಆತನಲ್ಲಿ ಒಂದು ಆಸ್ತಿ ಇರ್ತದೆ. ತನ್ನ ಮರಣಾನಂತರ ಆ ಆಸ್ತಿಯ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಯಾವ ರೀತಿಯಾಗಿ ಕಾನೂನುಬದ್ಧವಾಗಿ ಆತ ಘೋಷಣೆಯನ್ನು ಮಾಡಬಹುದು, ಅದನ್ನು ವಿಲ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಉಯಿಲು, ಮೃತ್ಯುಪತ್ರ, ಮರಣಶಾಸನ, ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಲ್ಲಿ ಅದನ್ನು ನಾವು ಹೇಳ್ತೇವೆ. ಜನಸಾಮಾನ್ಯರಿಗೆ ಏನಾಗ್ತದೆ ಅಂತ ಹೇಳಿದರೆ, ಈ ಕಾನೂನಿನ ಬಗ್ಗೆ ಅರಿವು ಇರುವುದಿಲ್ಲ. ಮುಖ್ಯವಾಗಿ ಈ ವಿಲ್ಲನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಅರಿವು ಇರುವುದಿಲ್ಲ. ಈ ಅರಿವು ಇಲ್ಲದ ಕಾರಣದಿಂದಾಗಿ ಅವರು ಮುಂದೆ ನ್ಯಾಯಾಲಯದ ಮೆಟ್ಟಿಲನ್ನು ಏರಬೇಕಾಗಿ ಬರ್ತದೆ. ಬಹಳಷ್ಟು ಸಮಸ್ಯೆಗಳನ್ನು ಅವರು ಈ ವಿಲ್ಲನ್ನು ಮಾಡದೇ ಇರುವುದರಿಂದ ಎದುರಿಸಬೇಕಾಗ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ವಿಲ್ಲಿನ ಬಗ್ಗೆ ತಿಳಿದುಕೊಳ್ಬೇಕು ಮತ್ತು ಅದನ್ನು ಮಾಡುವುದರ ಮೂಲಕ ಮುಂದೆ ಆಗುವಂತಹ ಜಗಳವನ್ನು ತಪ್ಪಿಸಬಹುದು ಅಂತ. ಸೊ ಮಾಡಲೇಬೇಕು ಅಥವಾ ಮಾಡಿದರೆ ಚೆನ್ನಾಗಿರ್ತದೆ ಅನ್ನೋಂಥ ಮಾತನ್ನು ತಾವು ಹೇಳ್ತಾ ಇದ್ದೀರಾ. ಒಂದು ಪ್ರಶ್ನೆ ಉದ್ಭವಿಸ್ತದೆ, ಯಾಕೆ ಮಾಡಬೇಕು, ಅದರಿಂದ ಏನು ಲಾಭ ನಮಗೆ? ಈಗ ವ್ಯಕ್ತಿಯೊಬ್ಬನ ಬಳಿ ಒಂದು ಆಸ್ತಿ ಇರ್ತದೆ ಅಂತ ಹೇಳಿ ಇಟ್ಕೊಳ್ವಾ, ಆತ ಆ ವಿಲ್ಲನ್ನು ಮಾಡಲಿಲ್ಲ ಅಂತ ಹೇಳಿ ಆದರೆ ಮುಂದೆ ಆ ಆಸ್ತಿಯ ವಿಚಾರವಾಗಿ ಅವನ ಮಕ್ಕಳು ಜಗಳ ಮಾಡಿಕೊಳ್ಳುವಂತಹ ಸಂದರ್ಭ, ಮಕ್ಕಳಾಗಿರಬಹುದು ಅಥವಾ ಲೀಗಲ್ ಲೇಯರ್ಸ್ ವಾರಸುದಾರರಾಗಿರ್ಬೋದು, ಜಗಳ ಮಾಡಿಕೊಳ್ಳುವಂಥ ಸಂದರ್ಭ ಬರ್ತದೆ. ಇಂಥದೇ ಪ್ರಾಪರ್ಟಿ ನನಗೆ ಬೇಕು, ಎದುರು ಬದಿಯಲ್ಲಿರುವಂತಹ ಜಾಗವೇ ನನಗೆ ಬೇಕು, ಹಿಂದೆ ಬದಿಯಲ್ಲಿರುವಂತಹ ಜಾಗ ನನಗೆ ಬೇಡ, ಇಂಥದ್ದೆಲ್ಲ ವಿಷಯಕ್ಕೆ ಜಗಳ ಬರುವಂತಹ ಸಾಧ್ಯತೆಗಳು ಜಾಸ್ತಿ. ಆದ್ದರಿಂದ ವ್ಯಕ್ತಿಯೊಬ್ಬ ಆತನ ಸ್ವಯಾರ್ಜಿತ ಆಸ್ತಿಯನ್ನು ಆತ ವಿಲ್ಲನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ವಿಲ್ನಾಮೆಯನ್ನು ಮಾಡಬಹುದು. ಇನ್ನು ಪಿತ್ರಾರ್ಜಿತ ಆಸ್ತಿಗೆ ಬಂದಾಗ, ಪಿತ್ರಾರ್ಜಿತ ಆಸ್ತಿಯ ವಿಷಯಕ್ಕೆ ಬಂದಾಗ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಆತನ ಭಾಗವನ್ನು, ಆತನ ಪಾಲಿನ ಭಾಗವನ್ನು ಆತ ವಿಲ್ನಾಮೆಯ ಮೂಲಕ ಅದನ್ನು ಆತ ಘೋಷಣೆಯನ್ನು ಮಾಡಬಹುದು. ಓಕೆ. ಅಂದರೆ ತಾವು ಹೇಳುವಂಥದ್ದು ಮುಂದೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು. ಒಬ್ಬ ವ್ಯಕ್ತಿ ಆತನ ಮರಣ ನಂತರ ಆತನ ಆಸ್ತಿ, ಯಾವುದೇ ಆಸ್ತಿ ಇರ್ಬೋದು, ಆ ಆಸ್ತಿಯಿಂದ ಜಗಳಗಳಾಗಿರ್ಬೋದು ಅಥವಾ ಅವನ ನಂತರದ ಆ ಜನಗಳು ಯಾರಿರ್ತಾರೆ, ಅವನ ಕುಟುಂಬಸ್ಥರಾಗಿರ್ಬೋದು, ಅವರ ನಡುವೆ ಯಾವುದೇ ರೀತಿಯ ಸಮಸ್ಯೆಗಳು, ಜಗಳಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿಗೆ ಇರ್ತದೆ, ನಾನು ಸ್ವಯಾರ್ಜಿತ ಆಸ್ತಿ ನನ್ನ ಬಳಿ ಇದೆ, ಆದರೆ ಆ ಆಸ್ತಿಯನ್ನ ಆತನಿಗೆ ಆತನ ಹೆಂಡತಿ ಮಕ್ಕಳಿಗೆ ಕೊಡೋದಕ್ಕಿಂತಲೂ, ಆತನ ವಾರಸುದಾರರಿಗೆ ಕೊಡೋದಕ್ಕಿಂತಲೂ ಆತನಿಗೆ ಅದನ್ನ ಸಂಘ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಹೇಳಿ ಇರ್ತದೆ, ಅಥವಾ ಆತನ ಯಾರನ್ನು ಮೂರನೇ ವ್ಯಕ್ತಿಗೆ ಆ ಆಸ್ತಿಯನ್ನು ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಇರ್ತದೆ. ಅಂತ ಸಂದರ್ಭದಲ್ಲಿ ಆತ ಅದನ್ನ ವಿಲ್ ನಲ್ಲಿ ಘೋಷಣೆ ಮಾಡುವುದರ ಮೂಲಕ ಅದನ್ನ ಕೊಡ್ಲಿಕ್ಕೆ ಇದು ಒಂದು ದಾರಿಯಾಗಿ ಬರ್ತದೆ. ಸೊ ಇವಾಗ ಈ ಆಸ್ತಿ ಅನ್ನುವಂಥದ್ದು ಬೇರೆ ಬೇರೆ ವಿಧದಲ್ಲಿ ಇರ್ತದೆ. ಸೊ ಕೇವಲ ಒಂದು ಮನೆಯೋ ಅಥವಾ ಜಾಗವೋ ಅದು ಕೇವಲ ಆಸ್ತಿ ಅಲ್ಲ, ಆಸ್ತಿ ಅನ್ನುವಂಥದ್ದು ಬೇರೆ ಬೇರೆ ಇರ್ತದೆ. ಸೊ ಇವುಗಳಲ್ಲಿ ಯಾವೆಲ್ಲ ವಿಧಗಳಿಗಿರ್ತವೆ, ಅದರ ಅಂದ್ರೆ ಕಾನೂನಲ್ಲಿ ಅದಕ್ಕೆ ಯಾವ ರೀತಿಯಲ್ಲಿ ತೋರಿಸ್ತದೆ ಅದನ್ನು? ಈಗ
ಆಸ್ತಿ ಅಂತ ಹೇಳುವಾಗ ಅದರಲ್ಲಿ ಇಮ್ಮೂವೇಬಲ್ ಕೂಡ ಬರ್ತದೆ, ಮೂವೇಬಲ್ ಕೂಡ ಬರ್ತದೆ, ಸ್ಥಿರ ಆಸ್ತಿಗಳು ಕೂಡ ಬರ್ತದೆ, ಚರ ಆಸ್ತಿಗಳು ಕೂಡ ಬರ್ತದೆ. ಸ್ಥಿರ ಆಸ್ತಿಗಳು ಅಂತ ಹೇಳಿದರೆ ಜಾಗ ಇರಬಹುದು, ಮನೆ ಇರಬಹುದು, ಇದೆಲ್ಲ ಸ್ಥಿರ ಆಸ್ತಿಗಳಲ್ಲಿ ಬರ್ತದೆ. ಅದನ್ನು ಕೂಡ ವಿಲ್ ಮಾಡಬಹುದು. ಅದು ಬಿಟ್ಟರೆ ಈಗ ಚರ ಆಸ್ತಿಗಳ ವಿಷಯಕ್ಕೆ ಬಂದಾಗ, ಚರ ಆಸ್ತಿಗಳು ಅಂತ ಹೇಳಿದರೆ ಈಗ ಹಣ ಇರಬಹುದು, ಬ್ಯಾಂಕ್ನಲ್ಲಿ ಡೆಪಾಸಿಟ್ ಇರಬಹುದು, ಮ್ಯೂಚುವಲ್ ಫಂಡ್ ಇರಬಹುದು, LIC ಪಾಲಿಸಿಗಳಿರ್ಬಹುದು, ಫಿಕ್ಸೆಡ್ ಡೆಪಾಸಿಟ್ ಇರಬಹುದು, ಇಂಥದ್ದೆಲ್ಲ ಚರ ಆಸ್ತಿಗಳು. ಒಡವೆ ಇರಬಹುದು. ಇದನ್ನೆಲ್ಲ ಈ ವಿಲ್ನಾಮೆಯಲ್ಲಿ ನಮೂದು ಮಾಡೋದ್ರ ಮೂಲಕ ನನ್ನ ಮರಣ ನಂತರ, ನನ್ನ ಕಾಲದ ನಂತರ ಇದು ಯಾರಿಗೆ ಹೋಗಬೇಕು, ಯಾರಿಗೆ ಸೇರಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಬರೆಯೋದ್ರಿಂದ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅಂತ ಹೇಳಿ. ಓಕೆ, ಇವಾಗ ಒಬ್ಬ ಅವನಿಗೆ ಅಕ್ಷರ ಜ್ಞಾನವೋ ಅಥವಾ ಅವನಿಗೆ ಅದರ ಬಗ್ಗೆ ಯಾವ ರೀತಿ ಬರಿಬೇಕು ಅದರ ಬಗ್ಗೆ ಅರಿವಿರೋದಿಲ್ಲ, ಅವನು ಯಾವ ರೀತಿ ಮಾಡ್ಕೊಳ್ಬಹುದು ಇದನ್ನು ಅಂತ? ಅಲ್ಲ, ವೀಲುನಾಮೆ ಅಂತ ಹೇಳಿದರೆ ಅದಕ್ಕೆ ಈಗ ಒಬ್ಬ ವ್ಯಕ್ತಿ, ನಾನು ಈಗಾಗಲೇ ಹೇಳಿದೆ ನಿಮ್ಮ ಹತ್ರ, ಆತ ಸ್ವಯಾರ್ಜಿತ ಆಸ್ತಿಗೆ ವೀಲುನಾಮೆಯನ್ನು ಮಾಡಬಹುದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಆತನ ಪಾಲಿಗೆ ಕೂಡ ಆತ ವೀಲುನಾಮೆಯನ್ನು ಮಾಡಬಹುದು ಅಂತ ಹೇಳಿ. ಈಗ ವೀಲುನಾಮೆಯನ್ನು ಮಾಡುವಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಫಾರ್ಮೇಟ್ ಇಲ್ಲ, ಸ್ಪೆಸಿಫಿಕ್ ಆದ ಫಾರ್ಮೇಟ್ ಇಲ್ಲ. ಅದನ್ನು ಬರವಣಿಗೆಯಲ್ಲಿ ಕೈಬರಹದಲ್ಲಿ ಕೂಡ ಬರಿಬಹುದು ಅಥವಾ ಬೇರೆಯವರ ಹತ್ತಿರ ಅದನ್ನು ಬರೆಸಬಹುದು. ಈಗ ಆತನಿಗೆ ಬರೀಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಆದರೆ ಬೇರೆಯವರಿಗೆ ಅದನ್ನು ಡಿಕ್ಟೇಟ್ ಮಾಡಿ ಬರೆಸಲೂಬಹುದು. ಈ ಬರೆಯುವವರಿಗೆ ಬಿಕ್ಕಲಂ ದಾರ ಅಂತೇಳಿ ಹೇಳ್ತಾರೆ. ಈ ಬರೆದವರು ಏನು ಮಾಡ್ತಾರೆ ಹೇಳಿದರೆ, ಬರೆದು ಆದ ನಂತರ ಒಂದು ಕರೆ ಇದೆ, ಅದನ್ನು ಸ್ವೀಕಾರ ಮಾಡ್ತೀವಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಹೇಗೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗಣೇಶ್ ನಾಯಕ್ ಅಂತ. ಓಕೆ, ನಮಸ್ತೆ ಸರ್. ಮಾತಾಡಬೇಕು ಇವತ್ತು ಉಯಿಲು ಅಥವಾ ವಿಲ್ನ ಬಗ್ಗೆ ನಾವು. ಹೌದೌದು, ಅದರ ಬಗ್ಗೆ ಎಸ್, ಕೇಳಿ ಸರ್, ಏನು ಪ್ರಶ್ನೆ ಇದೆ? ಅಲ್ಲ, ಅಜ್ಜಿ ತನ್ನ ಮೊಮ್ಮಗನ ವೀಲು ಬರ್ತು. ಹೇಳಿ ಮೊನ್ನೆ ಇದಾದ್ರು, ತೀರೋದ್ರು. ಹೇಳಿ ತೀರೋದ್ರು. ಗಣೇಶ್ ಉಡುಪಿಯಿಂದ. ಸರ್ ದಯಮಾಡಿ ಟಿವಿಯನ್ನ ನೋಡ್ಕೊಂಡು ಮಾತಾಡಬೇಡಿ, ಸ್ವಲ್ಪ ಟಿವಿಯಿಂದ ದೂರ ಇದ್ದು ಮಾತಾಡಿ ಸರ್. ಹಲೋ. ಹೌದು, ಹಲೋ. ಮಾತಾಡಿ ಸರ್, ನೇರವಾಗಿ ಮಾತಾಡಿ. ಕೇಳ್ತಾ ಇದೆ, ಹೇಳಿ. ನೋಡಿ, ಮೊನ್ನೆ ಅಜ್ಜಿ ಮೊಮ್ಮಗನ ಹೆಸರಿನಲ್ಲಿ ವೀಲ್ ಬರ್ತಿದ್ರೆ ಓಕೆ, ಅದು ಅಜ್ಜಿ ಮೊನ್ನೆ ತೀರಿ ಹೋದ್ರು. ಈಗ ಮೊಮ್ಮಗನ ಡೈರೆಕ್ಟ್ ಮಾಡ್ಬೇಕಾದ್ರೆ ಅವರಿಗೆ ಅಜ್ಜಿಗೆ ಒಂದು ಮಗ ಮತ್ತೆ 3 ಹೆಣ್ಮಕ್ಳು ಇದ್ದಾರೆ. ಅವ್ರು ಅಬ್ಜೆಕ್ಷನ್ ಆಗ್ಲಿಕ್ಕಿಲ್ಲ, ಆದ್ರೆ ಅವರ ಪರ್ಮಿಷನ್ ತಗೊಳ್ಬೇಕಾ ಡೈರೆಕ್ಟ್ ಮಾಡಿ ಏನ್ ಮಾಡ್ಬೋದು ಅಂತ. ಅಲ್ಲ, ನಿಮ್ಮ ಅಜ್ಜಿಯವರಿಗೆ ಯಾವ ರೀತಿಯಾಗಿ ಈ ಪ್ರಾಪರ್ಟಿ ಬಂದಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸ್ವಂತ ಆಸ್ತಿ, ಸ್ವಯಾರ್ಜಿತ ಆಸ್ತಿ ಅಂತ ಹೇಳಿ ಆಗಿದ್ರೆ ಅವರು ಅದನ್ನ ಸಂಪಾದನೆಯಿಂದ ಅವರು ಅದನ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಇಷ್ಟ ಬಂದವರಿಗೆ ಅದನ್ನ ಮಾಡುವಂತಹ ಹಕ್ಕು ಅವರಿಗೆ ಇದೆ, ಕಾನೂನಿನಲ್ಲಿ ಆ ಅಧಿಕಾರ ಅವರಿಗೆ ಇದೆ. ಯಾರಿಗೆ ಬೇಕಾದ್ರೂ ಕೂಡ ಮಾಡಬಹುದು, ಮಕ್ಕಳಿಗೆ ಮಾಡಬೇಕು ಅಂತ ಹೇಳಿ ಇಲ್ಲ. ಸಾಕ್ಷಿದಾರರ ಎದುರುಗಡೆ ಅವರು ಅದನ್ನ 2 ಜನ ಸಾಕ್ಷಿದಾರರ ಎದುರುಗಡೆ ವಿಲ್ಗೆ ಸಹಿಯನ್ನ ಪಡೆದುಕೊಂಡು ಅಂತ ಹೇಳಿದ್ರೆ ಸಾಕ್ಷಿದಾರರು ಇವರು ಸಹಿ ಹಾಕಿರುವುದನ್ನ ನೋಡಿರ್ಬೇಕು. ಆ ನಂತರ ಸಾಕ್ಷಿದಾರರ ಸಹಿಯನ್ನ ಪಡೆದುಕೊಂಡು ಅವರು ವಿಲ್ ಮಾಡಿ, ಅದು ರಿಜಿಸ್ಟರ್ ಆಗಿದೆ ವಿಲ್? ಸಾಕ್ಷಿದಾರರ ಸಿಗ್ನೇಚರ್ ಇದ್ರೆ ಸಾಕು. ವಿಲ್ಲನ್ನು ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಯಾವುದೇ ರೀತಿಯಾದಂತಹ ಕಂಪಲ್ಸರಿ ಕಾನೂನು ಏನಿಲ್ಲ. ಅದನ್ನ ಕೈ ಬರಹದಲ್ಲಿ ಬರೆದಿದ್ರೂ ಕೂಡ ನಡೀತದೆ ಅಥವಾ ಅವರು ಟೈಪ್ ಮಾಡಿಸಿದ್ರೂ ಕೂಡ ನಡೀತದೆ. ಸ್ಟಾಂಪ್ ಪೇಪರ್ ಅಲ್ಲಿ ಇಲ್ಲದೆ ಬರೀ ಬಿಳಿ ಹಾಳೆಯಲ್ಲಿ ಬರೆದಿದ್ರು ಕೂಡ ನಡೀತದೆ. ಆದ್ರೆ 2 ಜನ ಸಾಕ್ಷಿಗಳ ಸಮ್ಮುಖದಲ್ಲಿ ಅವರು ಅದಕ್ಕೆ ಸಹಿಯನ್ನ ಹಾಕಿರ್ಬೇಕು. ಹೌದು. ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಅಲ್ಲ, ಆವಾಗ ಅದನ್ನು ಅವರೇ ಡೈರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಯಾರ ಜೊತೆ ಸರ್? ಅವರೇ ಡೈರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಅವರ ಹೆಸರಿಗೆ, ಮೊಮ್ಮಗನ ಹೆಸರಿಗೆ. ಹಲೋ, ಧನ್ಯವಾದ ಸರ್. ತಮ್ಮ ಕರೆ ಕಟ್ಟಾಗ್ತಾ ಇದೆ, ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಅವ್ರು ಕೇಳ್ತಾ ಇರುವಂತದ್ದು ಮೊಮ್ಮಗನ ಹೆಸರಿಗೆ ಡೈರೆಕ್ಟ್ ಆಗಿ ಮಾಡಿಸ್ಕೊಳ್ಳಿಕ್ಕೆ ಆಗ್ತದೆ. ಹೌದು, ಇವರು ಹೇಳಿದ್ರು ಇದು ಈಗ ಅನ್ರಿಜಿಸ್ಟರ್ಡ್ ವಿಲ್ ಅಂತ ಹೇಳಿದ್ರು. ಅದಕ್ಕೆ ಹೇಳುವಂಥದ್ದು ಸಾಮಾನ್ಯವಾಗಿ ಈ ಅನ್ರಿಜಿಸ್ಟರ್ಡ್ ವಿಲ್ ಅಂತ ಆದ ತಕ್ಷಣ ಇಂತಹ ಸಮಸ್ಯೆಗಳು ಉದ್ಭವ ಆಗೋದು ಜಾಸ್ತಿ. ಯಾಕಂತ ಹೇಳಿದ್ರೆ ವಿಲ್ಲನ್ನೆಲ್ಲರೂ ಸಂಶಯಾಸ್ಪದವಾಗಿ ನೋಡ್ತಾರೆ ಮುಂದಕ್ಕೆ. ಅದೇ ಒಂದು ವಿಲ್ಲನ್ನು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿದೆವು ಅಂತ ಹೇಳಿ ಆದರೆ ಅಂತಹ ಸಂದರ್ಭದಲ್ಲಿ ಅವರ ತಂಬ್ ಸ್ಕ್ಯಾನ್ ಆಗಿರ್ತದೆ, ಅವರ ಫೋಟೋವನ್ನು ತೆಗೆದಿರ್ತಾರೆ, ಸಬ್ ರಿಜಿಸ್ಟರ್ನ ಎದುರು ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಇಬ್ಬರು ಸಾಕ್ಷಿಗಳ ಸಮ್ಮುಖದಲ್ಲಿ ವಿಲ್ನ ನೋಂದಣಿ ಆಗಿರ್ತದೆ. ಸೊ ಆದುದರಿಂದ ವಿಲ್ಲನ್ನು
ಎಷ್ಟು ನಾವು ರಿಜಿಸ್ಟರ್ ಮಾಡ್ತೇವೆ, ನೋಂದಣಿ ಮಾಡ್ತೇವೆಯೋ ಅಷ್ಟು ಸಮಸ್ಯೆಗಳು ಕಡಿಮೆ ಅಂತ ಹೇಳಿ. ಓಕೆ ಓಕೆ. ಇವಾಗ ಇಲ್ಲಿ ನೋಂದಣಿ ಆಗದೇ ಇದ್ರೆ ಸೊ ಅಲ್ಲಿ ಏನಾಗುತ್ತೆ ಅಲ್ಲ, ಆ್ಯಕ್ಚುಲಿ ಹೇಳೋದಾದರೆ ವಿಲ್ಲನ್ನು ನೋಂದಣಿ ಮಾಡಬೇಕು ಅಂತ ಹೇಳಿ ಕಡ್ಡಾಯವಾದ ನಿಯಮ ಏನೂ ಇಲ್ಲ. ವಿಲ್ಲನ್ನು ಬೇಕಾದರೆ ನೋಂದಣಿ ಮಾಡಬಹುದು, ಆದರೆ ನೋಂದಣಿ ಮಾಡಿದರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ನೋಂದಣಿ ಮಾಡಲಿಲ್ಲ ಅಂತ ಹೇಳಿ ಆದಾಗ ಬಹಳಷ್ಟು ಸಮಸ್ಯೆಗಳು ಬರ್ತದೆ. ಮೊದಲನೇದಾಗಿ ಏನು ಹೇಳಿದರೆ, ಈಗ ವಿಲ್ ಏನಾದರೂ ಬಿಸಾಡಿ ಹೋದರೆ, ಒರಿಜಿನಲ್ ವಿಲ್ ಬಿಸಾಡಿ ಹೋದರೆ, ಕಳೆದು ಹೋದರೆ, ಅಂಥ ಸಂದರ್ಭದಲ್ಲಿ ಪುನಃ ಕಾಪಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದೇ ನಾವು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅದನ್ನು ನೋಂದಣಿ ಮಾಡಿದರೆ ಅಂಥ ಸಂದರ್ಭದಲ್ಲಿ ಅದರ ಕಾಪಿಗೆ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಬಹುದು. ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಶಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ನಾವು ಮಂಕಿಯಿಂದ ಕರೆ ಮಾಡ್ತಾ ಇದ್ದೇವೆ. ಓಕೆ, ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು. ಡಾಕ್ಟರ್ ಅಕ್ಷತಾ ಆದರ್ಶ್ ಇದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ ಅಕ್ಷತಾ ಅವರೇ, ಹೇಳಿ. ಶಶಿ ಅಂತ ಮಾತಾಡುದು. ಹಾ ಹೇಳಿ. ಈಗ ಶೇರ್ ಎಲ್ಲ ಇರ್ತದಲ್ಲ, ಅದನ್ನು ವೆಲಿ ಮಾಡಬಹುದಾ ಅಂತ? ಖಂಡಿತ, ನಾನು ಈಗಾಗಲೇ ಹೇಳಿದೆ. ಓಕೆ, ಧನ್ಯವಾದ ಅಮ್ಮ. ನೀವು ಕಾರ್ಯಕ್ರಮ ನೋಡ್ತಾ ಇರಿ, ನಿಮಗೆ ಉತ್ತರ ಸಿಗುತ್ತೆ. ಓಕೆ ಓಕೆ, ಧನ್ಯವಾದ. ಇಮ್ಮೂವೇಬಲ್ ಪ್ರಾಪರ್ಟೀಸ್ ಮಾತ್ರ ಅಲ್ಲ, ಮೂವೇಬಲ್ಸ್ ಅನ್ನ ಕೂಡ ನಾವು ಅದರ ಬಗ್ಗೆ ಹೌದು ವಿಲ್ ನಾಮೆಯಲ್ಲಿ ಮಾಡಬಹುದು ಅಂತ ಹೇಳಿದ್ರೆ ಸ್ಥಿರ ಆಸ್ತಿಗಳು ಮಾತ್ರ ಅಲ್ಲ, ಚರ ಆಸ್ತಿಗಳಿಗೂ ಕೂಡ ವಿಲ್ನಲ್ಲಿ ನಾವು ನಮೂದು ಮಾಡಬಹುದು ಅಂತ ಹೇಳ್ಕೊಂಡು. ಅದರಲ್ಲಿ ಈಗ ಅವರು ಹೇಳಿದ ಹಾಗೆ, ಅವರು ಹೇಳಿದರು ಇನ್ಶೂರೆನ್ಸ್ ಆಗಿರಬಹುದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, LIC ಪಾಲಿಸೀಸ್ ಆಗಿರ್ಬೋದು, ಫಿಕ್ಸೆಡ್ ಡೆಪಾಸಿಟ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ವಿಲ್ನಲ್ಲಿ ಕ್ರಮ ಪ್ರಕಾರವಾಗಿ ಬರೆದು ಅದು ಸ್ಪಷ್ಟವಾಗಿ ಯಾರಿಗೆ ಸೇರಬೇಕು, ನನ್ನ ಕಾಲ ನಂತರ ಅದರಲ್ಲಿ ಯಾರಿಗೆ ಸೇರಬೇಕು, ಎಷ್ಟು ಜನಕ್ಕೆ ಅದು ಡಿವೈಡ್ ಆಗಬೇಕು ಅನ್ನೋದನ್ನು ಅದರಲ್ಲಿ ಸ್ಪಷ್ಟವಾಗಿ ಬರೆದು ವಿಲ್ಲನ್ನು ನೋಂದಣಿಯನ್ನು ಮಾಡಬಹುದು. ಓಕೆ, ಈಗ ಶೇರ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಹಣದ ಅಥವಾ ಬೆಳೆ ಬಾಳುವಂಥ ಚಿನ್ನ ಅಥವಾ ಬೇರೆ ಏನೋ ಇರ್ಬೋದು, ಅದಕ್ಕೆ ಬೇರೆ ಬೇರೆ ಏನಾದರೂ ರೂಲ್ಸ್ ಏನಾದರೂ ಅಪ್ಲೈ ಆಗುತ್ತೆ? ಅದಕ್ಕಿಂತ ಇನ್ಫಾರ್ಮೇಷನ್ಗಳನ್ನು ಅಲ್ಲಿ ನಮೂದು ಮಾಡಬೇಕು ಅಥವಾ ಕೇವಲ ಕೆಲವೊಂದು ವಿಷಯಗಳನ್ನು ಮಾತ್ರ ನಮೂದು ಮಾಡಿದರೆ ಸಾಕಾ, ಹೇಗಿರ್ತದೆ ಅಂತ? ಅಲ್ಲ, ವಿಲ್ಲನ್ನು ಮಾಡುವಾಗ ನಾನು ಈಗಾಗಲೇ ಹೇಳಿದ ಹಾಗೆ ವಿಲ್ಲನ್ನು ಮಾಡುವಾಗ ಅದು ಒಂದು ಸ್ಪೆಸಿಫಿಕ್ ಫಾರ್ಮೇಟಲ್ಲಿ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಇದೇ ಫಾರ್ಮೇಟ್ ಅಂತ ಹೇಳಿ ಇಲ್ಲ. ಆದರೆ ಒಂದು ವಿಷಯ ಏನು ಅಂತ ಹೇಳಿದರೆ, ಕೆಲವೊಂದು ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ವಿಲ್ಲನ್ನು ಮಾಡೋದು ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಬಹಳ ಸಹಕಾರಿ. ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡುವ ಅಂದರೆ, ನಾನು ಯಾವೆಲ್ಲ ವಿಚಾರಗಳು ಅಲ್ಲಿ ಗಮನದಲ್ಲಿ ಇಟ್ಕೊಂಡೆ ವಿಲ್ ಬರಿಬೇಕು ಅನ್ನೋದು? ಹೌದು, ಅದನ್ನೀಗ ನಾನು ಹೇಳಲಿಕ್ಕೆ ಹೊರಟದ್ದು. ಮುಖ್ಯವಾಗಿ ವಿಲ್ಲನ್ನು ಮಾಡುವಾಗ ಆ ವಿಲ್ಲಿಗೆ ನಾನು ಹೇಳಿದೆ ನಿಮ್ಮ ಹತ್ರ ಸ್ಪೆಸಿಫಿಕ್ ಆದ ಫಾರ್ಮೇಟ್ ಇಲ್ಲ. ಯಾವ ರೀತಿಯಲ್ಲಿ ಕೈಬರಹದಲ್ಲಿ ಕೂಡ ಬರೀಬಹುದು, ಅಥವಾ ಟೈಪ್ ಕೂಡ ಮಾಡಿಸಬಹುದು, ಅಥವಾ ಬೇರೊಬ್ಬರಿಗೆ ಹೇಳಿ ಅವರು ಕೂಡ ಮಾಡಬಹುದು ವಿಲ್ಲನ್ನು. ಅದರ ಕೆಳಗಡೆ ಅವರು ನಾವು ವಿಲ್ಲನ್ನು ತಯಾರಿಸಿದವರು ಅಂತ ಹೇಳಿ ಸಿಗ್ನೇಚರನ್ನು ಹಾಕ್ತಾರೆ. ಅಂತ ಹೇಳಿದರೆ ಬಿಕ್ಕಲಂದಾರ ಅಂತ ಹೇಳಿ ಕಾನೂನಿನ ಭಾಷೆಯಲ್ಲಿ ಹೇಳ್ತಾರೆ. ಈ ಬಿಕ್ಕಲಂದಾರ ಅನ್ನುವಂತಹ ವ್ಯಕ್ತಿ ಲಾಯರ್ ಕೂಡ ಆಗಿರಬಹುದು ಅಂತ ಹೇಳಿದರೆ ವಿಲ್ಲನ್ನು ತಯಾರಿಸಿದವರು ಅಂತ ಹೇಳ್ಕೊಂಡು. ಆನಂತರ ವಿಲ್ಲನ್ನು ಮಾಡುವಾಗ ಅದರಲ್ಲಿ ಸ್ಪಷ್ಟವಾಗಿ ವಿಷಯಗಳನ್ನು ಘೋಷಣೆ ಮಾಡುವಾಗ ಸ್ಪಷ್ಟವಾಗಿ ನಮೂದಿಸಿರಬೇಕು. ಅಂತ ಹೇಳಿದರೆ, ನನ್ನ ಕಾಲ ನಂತರ ಈ ನನ್ನ ಆಸ್ತಿಗಳು ಮೂವೇಬಲ್ಸ್ ಆಗಿರಬಹುದು, ಇಮ್ಮೂವೇಬಲ್ಸ್ ಆಗಿರಬಹುದು, ಅದು ಯಾರು. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಮಾತಾಡಿ ಅಮ್ಮ. ನಮಸ್ತೆ ಸುಮತಿ ಅವರೇ, ಮಾತಾಡಿ. ಮೇಡಮ್, ನಂದು ಒಂದು ಪ್ರಶ್ನೆ ಏನಂದ್ರೆ, ಈಗ ನಾನು ಒಂದು ನನ್ನ ಆಸ್ತಿಗೆ ಬಿಲ್ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿದ್ದೆ ಅಂತಂದ್ರೆ, ಅದು ಮುಂದೆ ನನ್ನ ಮಕ್ಕಳಿಗೆ ನಾನು ಬದುಕಿರುವಾಗ್ಲೇ ಅದರ ಕಾಪಿ ನನಗೆ ಗೊತ್ತಿಲ್ಲದೆ ಹಾಗೆ ತೆಗೆದು ನೋಡ್ಲಿಕ್ಕೆ ಆಗ್ತದಾ? ಇಲ್ಲಮ್ಮ, ಆಫೀಸ್ ನಲ್ಲಿ ಕಾಪಿ ತೆಗೆದು ನೋಡ್ಬೋದಾ ಅಂತ. ಅರ್ಥ ಆಯಿತು. ಬಹಳ ಒಳ್ಳೆಯ ಪ್ರಶ್ನೆನ ಕೇಳಿದ್ದೀರಿ. ಯಾಕಂತ ಹೇಳಿದ್ರೆ ಎಷ್ಟೋ ಸಲ ಜನಸಾಮಾನ್ಯರಿಗೆ ಒಂದು ಕಾಡುವಂತ ಪ್ರಶ್ನೆ. ಮೇಡಮ್, ನಿಮಗೆ ಉತ್ತರ ಸಿಗುತ್ತೆ, ಕಾರ್ಯಕ್ರಮ ನೋಡ್ತಾ ಇರಿ. ಧನ್ಯವಾದ. ಜನಸಾಮಾನ್ಯರಲ್ಲಿ ಕಾಡುವಂತ ಪ್ರಶ್ನೆ ಇದು. ಏನು ಅಂತ ಹೇಳಿದ್ರೆ, ಈಗ ನಾನು ವಿಲ್ ಮಾಡಿದ್ರೆ ನಾಳೆ ನನ್ನ ಮಕ್ಕಳಿಗೆ ಅದು ಯಾವುದೋ ಒಂದು ದಾಖಲೆಗಳಲ್ಲಿ ಅದು ಕಂಡು ಬಂದು, ಈಗ ಋಣಭಾರ ಪತ್ರ ಅಂತೇಳಿ ತೆಗಿತೇವೆ, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, ಅದರಲ್ಲಿ ಅದು ರಿಫ್ಲೆಕ್ಟ್ ಆದರೆ ಆವಾಗ ಸಮಸ್ಯೆ ಆಗ್ತದೆ, ಮಕ್ಕಳಿಗೆ ಗೊತ್ತಾದರೆ ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು. ಆದರೆ ಇಲ್ಲಿ ಏನು ಅಂತ ಹೇಳಿದರೆ, ಈ ವಿಲ್ ಮಾಡಿದಾಗ ಅದು ಬುಕ್ 3 ಎಂಟ್ರಿ ಆಗ್ತದೆ, ಬುಕ್ ನಂಬರ್ 3 ಎಂಟ್ರಿ ಆಗ್ತದೆ. ಸೊ ಆದ್ದರಿಂದ ಅದು ನಮ್ಮ ಎನ್ಕಂಬರೆನ್ಸ್ ಸರ್ಟಿಫಿಕೇಟಲ್ಲಿ ಕಂಡು ಬರುವುದಿಲ್ಲ, ಅದರದ್ದು ರಿಫ್ಲೆಕ್ಷನ್ ಆಗೋದಿಲ್ಲ. ಸೊ ಯಾರಿಗೆ ಕೂಡ ವಿಲ್ ಮಾಡಿರುವಂಥ ವಿಷಯ ತಿಳಿಯುವುದಿಲ್ಲ. ಆದರೆ ಈಗ ವಿಲ್ ಮಾಡಿದ ಅಂತ ಹೇಳ್ತಾನೆ, ನಾನು ವಿಲ್ ಮಾಡಿದ್ದೇನೆ ಅಂತ ಹೇಳಿ ಒಂದು ಮಕ್ಕಳಿಗೆ ಅವನು ಮರಣ ಹೊಂದುವಂಥ ಸಂದರ್ಭದಲ್ಲಿ ಹೇಳಿದರೆ, ಆವಾಗ
ಈ ಅವನ ಲೀಗಲ್ ಹೈರ್ಸು ವಾರಿಸುದಾರರಿದ್ದಾರಲ್ಲ ಅವರು ಅವನು ತೀರಿದಂತಹ ಮರಣ ಪ್ರಮಾಣ ಪತ್ರ ಜೊತೆಗೆ ಲೀಗಲ್ ಹೇರ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಮತ್ತು ಅಫಿಡವಿಟ್ ಇದನ್ನೆಲ್ಲ ಇಟ್ಟು ಅಲ್ಲಿ ಹೋಗಿ ಅಪ್ಲೈ ಮಾಡಿದರೆ ಅದರ ಸರ್ಟಿಫೈಡ್ ಕಾಪಿಯನ್ನು ಅವರು ಪಡೆದುಕೊಳ್ಬೋದು. ಯಾವುದೇ ರೀತಿಯಲ್ಲಿ ಗೊತ್ತಾಗುವುದಿಲ್ಲ, ಅದು ಬೇರೆ ಯಾವುದೇ ಸರ್ಟಿಫಿಕೇಟ್ಗಳನ್ನು ಪಡೆಯುವಾಗ ಅಲ್ಲಿ ಅದರ ಜೊತೆಗೆ ಬರುವುದಿಲ್ಲ ಆ ವಿಚಾರ. ಸೊ ಅದರ ಬಗ್ಗೆ ಭಯ ಇಟ್ಕೊಳ್ಳೋದು ಬೇಡ, ನಿರ್ಭಯವಾಗಿ ವಿಲ್ ಅನ್ನ ಮಾಡಿ. ಅದೊಂದು ಭಯ, ಯಾಕಂದ್ರೆ ಅದು ಗೊತ್ತಾಗ್ಬಿಟ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಹೆಚ್ಚಿನವರು ಈ ಕಾರಣಕ್ಕಾಗಿ ವಿಲ್ ಅನ್ನ ರಿಜಿಸ್ಟರ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ಗೊತ್ತಾಗ್ತದೆ, ನಾಳೆ ಗೊತ್ತಾದ್ರೆ ಮತ್ತೆ ಕ್ಯೂರಿಯಾಸಿಟಿ ಆಟೋಮೆಟಿಕ್ ಬರ್ತದೆ, ತಂದೆ ವಿಲ್ ಮಾಡಿದ್ದಾರೆ ನನಗೆ ಎಷ್ಟು ಕೊಟ್ಟಿರ್ಬೋದು ನೋಡುವ, ತಂದೆಗೆ ಪ್ರೆಷರ್ ಹಾಕುವಂಥದ್ದು ಅಂಥದ್ದೆಲ್ಲ. ಸೊ ಆ ಕಾರಣಕ್ಕಾಗಿ ಅದಕ್ಕೆ ಭಯ ಇಟ್ಕೊಂಡು ವಿಲ್ ಮಾಡದೇ ಇರುವಂಥದ್ದು ಬೇಡ, ಆರಾಮ್ಸೆ ಮಾಡಬಹುದು ಅಂತ ಹೇಳ್ಕೊಂಡು. ಇದೊಂದು ಭಯ ಖಂಡಿತ ಇದ್ದೇ ಇರುತ್ತೆ. ಏನು ಮಾಡಿರ್ಬೋದು ತಂದೆ ಅಥವಾ ತಾಯಿ, ಯಾವ ಥರ ಕೊಟ್ಟಿರ್ಬೋದು ಆಸ್ತಿಯ ಒಂದು ಜವಾಬ್ದಾರಿಗಳನ್ನು ಅಥವಾ ಅದರ ವಿಚಾರಗಳನ್ನು ಅಂತ. ಇನ್ನು ನಾವು ಆಗಲೇ ಮಾತನಾಡ್ತಾ ಇರುವಾಗ ಯಾವುದೆಲ್ಲ ಪಾಯಿಂಟ್ಸ್ಗಳಲ್ಲಿ ನಿಖರವಾಗಿ ನಮೂದಿರಿಸಿರ್ಬೇಕು ನಾವು ಅಂತ ಮಾತಾಡ್ತಾ. ಮೊದಲನೇದಾಗಿ ಏನು ಅಂತ ಹೇಳಿದರೆ, ಈ ವಿಲ್ಲನ್ನು ಮಾಡುವಾತ ಪ್ರಾಪ್ತ ವಯಸ್ಕನಾಗಿರಬೇಕು ಅಂತ ಹೇಳಿದರೆ 18 ವರ್ಷಕ್ಕಿಂತ ಮೇಲ್ಪಟ್ಟವನಾಗಿರಬೇಕು. ಅಪ್ರಾಪ್ತ ವಯಸ್ಕನೇನಾದರೂ ವಿಲ್ ಮಾಡಿದರೆ ಅದು ಕಾನೂನಿನ ಪ್ರಕಾರ ಅಸಿಂಧು ಅಂತ ಹೇಳಿ ಅನ್ನಿಸಿಕೊಳ್ತದೆ ಅಂತ ಹೇಳಿಕೊಂಡು, ಅನಂತರ ಪ್ರತಿಯೊಂದು ವಿಲ್ಲಿನ ಪ್ರತಿಯೊಂದು ಪುಟದಲ್ಲಿ ಕೊನೆಯಲ್ಲಿ ಕೂಡ ವಿಲ್ ಮಾಡಿದವ ಟೆಸ್ಟೇಟರ್ ಅಂತ ಹೇಳ್ತೇವೆ, ಆತ ಅದಕ್ಕೆ ಸಹಿಯನ್ನು ಹಾಕಿರಬೇಕು. ಮತ್ತು ಕೊನೆಯ ಪೇಜ್ನಲ್ಲಿ ಆತನ ಎಡಗೈಯ ಹೆಬ್ಬೆರಳಿನ ಥಂಬ್ ಇಂಪ್ರೆಷನನ್ನು ಹಾಕಿದರೆ ಒಳ್ಳೆಯದು. ಇಬ್ಬರು ಸಾಕ್ಷಿದಾರರ ಸಮ್ಮುಖದಲ್ಲಿ ಅವರು ವಿಲ್ಲನ್ನು ಆತ ಓದಿ ತಿಳಿದುಕೊಂಡು ಅದಕ್ಕೆ ಸಹಿಯನ್ನು ಹಾಕುವಂಥದ್ದು, ಮತ್ತು ಇಬ್ಬರು ಸಾಕ್ಷಿದಾರರು ಇರಬೇಕು. ಆ ಸಾಕ್ಷಿದಾರರು ಕೂಡ ಅದಕ್ಕೆ ಸಹಿಯನ್ನು ಮಾಡಿರಬೇಕು. ಅವರು ವಿಲ್ಲಿನ ಬಗ್ಗೆ ತಿಳಿದುಕೊಂಡು ಅವರು ಅದಕ್ಕೆ ಸಾಕ್ಷಿಯನ್ನು ಮಾಡಿರಬೇಕು. ಅವರ ವಿಳಾಸ ಮತ್ತು ಅವರ ವಯಸ್ಸು ಇತ್ಯಾದಿಗಳನ್ನು ಅದರಲ್ಲಿ ಬರೆದಿರಬೇಕು ಅಂಥೇಳಿ. ಇನ್ನು ಕೆಲವು ವಿಷಯಗಳೇನು ಅಂತ ಹೇಳಿದರೆ, ಈ ವಿಲ್ ಕಾನೂನು ಬಾಹಿರವಾದಂತಹ ಕಂಡೀಷನ್ಸ್ ಅದರಲ್ಲಿ ಇರಬಾರ್ದು, ವಿಷಯಗಳು ಅದರಲ್ಲಿ ಇರಬಾರ್ದು. ಯಾವ ರೀತಿ ಅಂತ ಕಾನೂನು ಬದ್ಧವಾದಂತಹ ವಿಷಯಗಳೇ ಇರಬೇಕು. ಈಗ ಹೇಗೆ ಹೇಳಿದರೆ, ಈಗ ನಾನು ನನ್ನ ಮಗನಿಗೆ ವಿಲ್ ಮಾಡುವ ಸಂದರ್ಭದಲ್ಲಿ ಈ ವಿಲ್ನಲ್ಲಿರುವ ಆಸ್ತಿ 100 ವರ್ಷಗಳ ನಂತರ ಆತನಿಗೆ ಸಿಗ್ತದೆ ಅಂತ ಹೇಳುವಂಥದ್ದು. ಅಂತ ಹೇಳಿದರೆ 100 ವರ್ಷ ಆತ ಬದುಕುವುದೇ ಇಲ್ಲ, ಇದು ಕಾನೂನು ಬಾಹಿರ, ಅದರಲ್ಲಿರುವಂತಹ ಕಂಡೀಷನ್ ಅದು ವ್ಯಾಲಿಡ್ ಅಂತ ಅನಿಸೋದಿಲ್ಲ ಅಂತಹ ಸಂದರ್ಭದಲ್ಲಿ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಅದರಲ್ಲಿ ಈ ವಿಲ್ನಲ್ಲಿ ಸಂಪೂರ್ಣವಾಗಿ ಆತ ಮಾಡಿದಂತಹ ಘೋಷಣೆಯಲ್ಲಿ ಅದರಲ್ಲಿ ಆತನ ಇಚ್ಛೆಯನ್ನು ಆತ ತಿಳಿಯಪಡಿಸಿರಬೇಕು. ಇನ್ನು ಮುಖ್ಯವಾಗಿ ಆತ ವಿಲ್ ಮಾಡಿದಂತಹ ಟೆಸ್ಟೇಟರ್ ಇದ್ದಾನಲ್ಲ, ಆತನಿಗೆ ಆತನ ಜೀವಿತ ಅವಧಿಯಲ್ಲಿ ಆ ಆಸ್ತಿಯನ್ನು ವಿಲೇವಾರಿ ಮಾಡಲಿಕ್ಕೆ ಸಂಪೂರ್ಣವಾದಂತಹ ಅಧಿಕಾರ ಇರಬೇಕು. ಇನ್ನು ಕೆಲವೊಮ್ಮೆ ಏನು ಅಂತ ಹೇಳಿದರೆ, ಜನ ಹೇಳ್ತಾರೆ ಏನು ಹೇಳಿದರೆ, ಈಗ ವಿಲ್ ಒಮ್ಮೆ ಮಾಡಿದರೆ ಮತ್ತೆ ಆಸ್ತಿಯನ್ನು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಏನಿಲ್ಲ, ವಿಲ್ಲನ್ನು ಮಾಡಿದಾತ ಯಾವ ಸಂದರ್ಭದಲ್ಲಿ ಕೂಡ ಆತ ಆಸ್ತಿಯನ್ನು ಮಾರಾಟ ಮಾಡಬಹುದು. ಮಾರಾಟ ಮಾಡಿ ಉಳಿದ ಆಸ್ತಿಗೆ ಮಾತ್ರ ಯಾವ ರೀತಿಯಾಗಿ ಆತ ವಿಲ್ನಲ್ಲಿ ಯಾರಿಗೆ ಹೋಗಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಅವರಿಗೆ ಅದು ಸಿಗ್ತದೆ ಅಂತ ಹೇಳುವಂಥದ್ದು. ಇನ್ನು ಬಿಕ್ಕಲಂ ಬರಹಗಾರ, ನಾನು ಹೇಳಿದ್ದಲ್ಲ, ಯಾರು ಈಗ ವಿಲ್ಲನ್ನು ತಯಾರಿಸಿರ್ತಾರೆ ಅವರು ವಿಲ್ಲಿಗೆ ಸಾಕ್ಷಿ ಅಂತ ಹೇಳಿ ಆಗೋದಿಲ್ಲ. ಬೆನಿಫಿಷಿಯರೀಸ್ ಇರ್ತಾರೆ. ಈಗ ಇಂಥವರಿಗೆ ನಾನು ವಿಲ್ನ ಪ್ರಕಾರ ಆಸ್ತಿ ಹೋಗಬೇಕು ಅಂತ ಬರೆದಿರ್ತೇನೆ, ಅವರು ಕೂಡ ವಿಲ್ಲಿಗೆ ಸಾಕ್ಷಿ ಆಗೋದಿಲ್ಲ. ಗಂಡನ ವಿಲ್ಲಿಗೆ ಹೆಂಡತಿ ಕೂಡ ಸಾಕ್ಷಿ ಆಗೋದಿಲ್ಲ. ಹಾಗೆ ಮೈನರನ್ನು ಕೂಡ, ಈಗ ಅಪ್ರಾಪ್ತ ವಯಸ್ಕರು ಕೂಡ ವಿಲ್ಲಿಗೆ ಸಾಕ್ಷಿ ಅಂತ ಹೇಳಿ ಆಗೋದಿಲ್ಲ. ಇನ್ನೊಂದೇನು ಅಂತ ಹೇಳಿದರೆ, ಈಗ ವಿಲ್ ಮಾಡುವಾಗ ಕೆಲವೊಂದು ಸಂದರ್ಭದಲ್ಲಿ ಕೈಯಲ್ಲಿ ಬರಿತೇವೆ ಅಥವಾ ಟೈಪ್ ಮಾಡಿದರೆ ಕೂಡ ಏನೋ ಒಂದು ಲಾಸ್ಟ್ ಮೂಮೆಂಟ್ಗೆ ಕರೆಕ್ಷನ್ ಮಾಡಿರ್ತೇವೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಲ್ಲನ್ನು ಮಾಡಿದವ ಟೆಸ್ಟೇಟರ್ ಒಂದು ಸಹಿಯನ್ನು ಹಾಕಿ ವಿಲ್ಲಿನ ಕೊನೆಯ ಪೇಜ್ನಲ್ಲಿ ಇಂತಹ ಪುಟದಲ್ಲಿ ಇಂತಹ ವಾಕ್ಯದಲ್ಲಿ ತಪ್ಪಾಗಿದೆ, ಅದು ಅದನ್ನು ಅಂತ ಹೇಳಿ ಮೆನ್ಷನ್ ಮಾಡಿ ಸಹಿಯನ್ನು ಹಾಕುವಂಥದ್ದು. ಅಂತ ಹೇಳಿದರೆ ಯಾವುದೇ ರೀತಿಯ ಅನುಮಾನಕ್ಕೆ ಆಸ್ಪದ ಇರಬಾರದು ಮುಂದಕ್ಕೆ ಅಂತ ಹೇಳ್ಕೊಂಡು. ಅಂದ್ರೆ ಕೊನೆ ಪೇಜಲ್ಲಿ ಅದನ್ನು ಮೆನ್ಷನ್ ಮಾಡಬೇಕು, ಏನು ತಿದ್ದುಪಡಿ ಇದೆ, ತಿದ್ದುಪಡಿ ಎಲ್ಲಿ ಕರೆಕ್ಷನ್ ಆಗಿದೆ ಅಂತ ಹೇಳಿಕೊಂಡು ಕರೆಕ್ಷನ್ ಮಾಡಿ ಅಲ್ಲಿ ಮೆನ್ಷನ್ ಮಾಡಬೇಕು. ಹೌದು, ಕರೆಕ್ಷನ್ ಮಾಡಿ ಅಲ್ಲಿ ಸಹಿಯನ್ನು ಹಾಕಿ ಕೊನೆಯ ಪುಟದಲ್ಲಿ ಅದನ್ನು ಮೆನ್ಷನ್ ಮಾಡಿದರೆ ಆಯಿತು. ಆ ರೀತಿಯಾಗಿ. ಮತ್ತು ನಾನು ಈಗಾಗಲೇ ಹೇಳಿದೆ, ಎಡ ಹೆಬ್ಬೆರಳಿನ ಒಂದು ಗುರುತನ್ನು ಹಾಕುವಂಥದ್ದು ಕೂಡ ಬಹಳ ಒಳ್ಳೆಯದು. ಇನ್ನು ಈಗಾಗಲೇ ಹೇಳಿದೆ, ಸ್ಥಿರಾಸ್ತಿ ಜೊತೆ ಚರಾಸ್ತಿಯನ್ನು ಕೂಡ ವಿಲ್ನಲ್ಲಿ ನಮೂದಿಸುವಂಥದ್ದು ಒಳ್ಳೆಯ ವಿಷಯ. ನಾನು ಈಗಾಗಲೇ ಕೇಳಿದೆ, ಅಂದರೆ ಈ ಚರಾಸ್ತಿಗಳು ಇರ್ತವೆ, ಸೊ ಅವುಗಳಲ್ಲಿ ಕೆಲವೊಂದ್ರೆ ಎಲ್ಲೆಲ್ಲಿ ಇರ್ತವೆ ಹೇಗಿರ್ತವೆ ಅಂತ ಗೊತ್ತಿರೋದಿಲ್ಲ. ಸೊ ಅವರು ಅದನ್ನೆಲ್ಲ ಅದರ ಇನ್ಫಾರ್ಮೇಶನ್ಸ್ ಏನಿದೆ ಅದನ್ನ ಎಲ್ಲವನ್ನು ಕೂಡ ಅಲ್ಲಿ ನಮೂದಿಸಬೇಕಾಗ್ತದೆ. ಹೇಗೆ? ಹೌದು, ಯಾಕಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಮನೆ ಯಜಮಾನನ ವ್ಯವಹಾರಗಳು ಮನೆಯವರಿಗೆ ತಿಳಿದಿರುವುದಿಲ್ಲ.
ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ, ಎಷ್ಟು ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ, ಅಥವಾ ಆತ LIC ಪಾಲಿಸಿ ಮಾಡಿದಾನ, ಟರ್ಮ್ ಇನ್ಶೂರೆನ್ಸ್ ಮಾಡಿದಾನ, ಆತ ಮ್ಯೂಚುವಲ್ ಫಂಡ್ನಲ್ಲಿ ಹಣ ತೊಡಗಿಸಿದಾನ, ಯಾವ ಮಾಹಿತಿ ಕೂಡ ಇಲ್ಲಿ ಮನೆಯವರಿಗೆ ಲಭ್ಯ ಒಂದು ಕರೆ ಇದೆ ಮೇಡಮ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಎಲ್ಲಿಂದ? ಓಕೆ, ಡಾಕ್ಟರ್ ಅಕ್ಷತಾ ಆದರ್ಶ್ ಅವರು ಇದ್ದಾರೆ, ಮಾತಾಡಿ. ನಮಸ್ತೆ ನಾಗರಾಜ್ ಅವರೇ, ಹೇಳಿ ನಿಮ್ಮ ಪ್ರಶ್ನೆ ಕೇಳಿ ಸರ್, ನೇರವಾಗಿ. ಹಲೋ, ಹಾ ಕೇಳಿ ಸರ್. ನನಗೆ ಅವರ ಮೊಬೈಲ್ ನಂಬರ್ ಅಲ್ಲ, ನಿಮ್ಮ ಪ್ರಶ್ನೆ ಕೇಳಿ. ಅದೇ ಅವರಿಗೆ ನಾನು ಮಾತಾಡಿ. ಹೌದು, ಕೇಳಿ ಸರ್, ಮಾತಾಡಿ. ಹಲೋ, ಕರೆ ಕಟ್ಟಾಯಿತು, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ದಯಮಾಡಿ ಟಿವಿಯಿಂದ ಸ್ವಲ್ಪ ದೂರ ಇದ್ದು ಮಾತಾಡಿ, ಮಾಹಿತಿಗಳು ಸ್ಪಷ್ಟವಾಗಿ ನಿಮಗೆ ಕೇಳುತ್ತೆ. ಜೊತೆಗೆ ಸ್ಪಂದನ ವಾಹಿನಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವತ್ತೂ ಕೂಡ ಸಿಗುತ್ತೆ ಇವತ್ತಿನ ಕಾರ್ಯಕ್ರಮದ್ದು ಮಾಹಿತಿಯನ್ನು. ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ, ಅಂದರೆ ಚರ ಆಸ್ತಿಗಳ ವಿವರಗಳನ್ನು ನಮೂದಿಸಬೇಕಾದ್ರೆ, ಜೊತೆಗೆ ನೀವೇ ಹೇಳಿದ್ರಿ, ಮನೆಯಲ್ಲಿ ಗಂಡನ ಆಸ್ತಿ ಇದ್ದರೆ ಅದು ಹೆಂಡತಿ ಕೂಡ ಗೊತ್ತಿರೋದಿಲ್ಲ ಹೇಗಿರ್ತದೆ, ಎಲ್ಲಿ ಇರ್ತದೆ, ಯಾವ ಬ್ಯಾಂಕ್ ಅಕೌಂಟು. ಹೇಳಿ, ಯಾವ ರೀತಿ? ಅದೇ, ಈಗ ನಾನು ಹೇಳಿದಾಗೆ ವಿಲ್ಲಿಗೆ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ಫಾರ್ಮ್ಯಾಟ್ ಇರುವುದಿಲ್ಲ. ಸೊ ಅವರ ಆಸ್ತಿಯ ಒಂದು ಲಿಸ್ಟನ್ನು ಮಾಡಿ, ಯಾವ ರೀತಿಯಾಗಿ ಮೂವೇಬಲ್ಸ್ ಇದೆ, ಯಾವ ರೀತಿಯಾಗಿ ಇಮ್ಮೂವೇಬಲ್ ಪ್ರಾಪರ್ಟೀಸ್ ಇದೆ, ಸ್ಥಿರ ಆಸ್ತಿಗಳು ಮತ್ತು ಚರ ಆಸ್ತಿಗಳ ಬಗ್ಗೆ, ಅದು ತಮ್ಮ ಕಾಲಾನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಸೇರಬೇಕು, ತನ್ನ ಹೆಂಡತಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಗಾಗಿರ್ಬೋದು, ಅಥವಾ ಥರ್ಡ್ ಪರ್ಸನಿಗಾಗಿರ್ಬೋದು, ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವುದು ಸೇರಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಅದನ್ನು ಬರೆದು ತಿಳಿಸ್ಬೇಕು. ಇನ್ನೊಂದು ಏನು ಅಂತ ಹೇಳಿದರೆ, ಎಷ್ಟೋ ಸಂದರ್ಭದಲ್ಲಿ ಹೇಗೆ ಹೇಳಿದರೆ, ಈಗ ವಿಲ್ ಮಾಡುವಾಗ, ಈಗ ನಾನು ಒಂದು ಥರ್ಡ್ ಪರ್ಸನ್ಗೆ ವಿಲ್ ಮಾಡ್ತಿದ್ದೇನೆ ಅಂತಾದರೆ, ಅದರಲ್ಲಿ ನನಗಿಂತ ಮೊದಲು ನಾನು ವಿಲ್ ಮಾಡಿದವರು ತೀರಿಕೊಂಡ್ರೆ ಆಗ ಆ ಆಸ್ತಿ ಯಾರಿಗೆ ಹೋಗಬೇಕು ಅಂತ ಹೇಳಿ ಅದರಲ್ಲಿ ನಮೂದಿಸಿರುವುದಿಲ್ಲ. ಇದರಿಂದಾಗಿ ವಿಲ್ ಮಾಡಿದವರ ಉದ್ದೇಶ ಈಡೇರುವುದಿಲ್ಲ. ಸೊ ಆದ ಕಾರಣ ವಿಲ್ ಮಾಡುವಾಗ, ಒಂದು ವೇಳೆ ನಾನು ಇಂಥವರಿಗೆ ವಿಲ್ ಮಾಡ್ತಿದ್ದೇನೆ, ಅವರು ನನಗಿಂತ ಮೊದಲು ಮರಣ ಹೊಂದಿದ್ರು ಅಂತ ಹೇಳಿ ಆದರೆ, ಅದರ ನಂತರ ಅದು ಅವರ ವಾರಿಸುದಾರರಿಗೆ ಹೋಗಬೇಕಾ ಅಥವಾ ಬೇರೆ ವಾಪಸ್ ಅವರಿಗೆ ಹೋಗಬಾರ್ದಾ ಏನು ಅನ್ನೋದನ್ನು ಸ್ಪಷ್ಟವಾಗಿ ಅದರಲ್ಲಿ ನಮೂದಿಸಬೇಕು ಅಂತ ಹೇಳ್ಕೊಂಡು. ಓಕೆ, ಇದೊಂದು ಗಮನದಲ್ಲಿ ಇಡಲೇಬೇಕಾಗುತ್ತೆ. ಹೌದು, ಹೆಚ್ಚಿನವರು ಇದರ ಬಗ್ಗೆ ಗಮನ ಹರಿಸುವುದಿಲ್ಲ, ನೇರವಾಗಿ ಅವರ ಹೆಸರು ಅವರನ್ನು ನಮೂದಿಸಿ ಬಿಡ್ತಾರೆ ಅಂತ. ಹೌದು. ಸೊ ಡಾಕ್ಟರ್ ಜೊತೆ ನಾನು ಮಾತನಾಡಬೇಕು. ಬಹಳಷ್ಟು ಮಾಹಿತಿಗಳನ್ನುವಂಥದ್ದು ಜನರಿಗೂ ಕೂಡ ಬೇಕಾಗಿದೆ. ಅದು ವಕೀಲರ ಮೂಲಕ ಸಿಕ್ಕಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ, ಜೊತೆಗೆ ಆ ಮಾಹಿತಿ ಸಂಪೂರ್ಣವಾಗಿರ್ತದೆ ಅನ್ನುವಂಥ ನಂಬಿಕೆ. ಹಾಗಾಗಿ ಬಹಳಷ್ಟು ಜನ ಮನಸ್ಸಿನೊಳಗೆ ಒಂದಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡಿರ್ತಾರೆ. ಸೊ ಹಾಗೆ ಅದೆಲ್ಲವೂ ಕೂಡ, ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂತಾಗಲಿ ಅನ್ನೋಂಥ ಆಶಯದ ಜೊತೆಗೆ ಮಾತಾಡ್ತೀವಿ ಪುಟ್ಟ ವಿರಾಮದ ಬಗ್ಗೆ.
ವಿರಾಮದ ಬಳಿಕ ಮತ್ತೆ ಜನಜಾಗೃತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಅಕ್ಷತಾ ಆದರ್ಶ್ ಅವರಿದ್ದಾರೆ, ವಕೀಲರು. ಇವತ್ತು ನಾವು ವಿಲ್ ಅಥವಾ ಉಯಿಲು ಇದರ ಬಗ್ಗೆ ಮಾತನಾಡ್ತಾ ಇದ್ವಿ. ವೀಲುನಾಮೆ ಹೇಗಿರಬೇಕು ಅಥವಾ ಅದರಲ್ಲಿ ಯಾವೆಲ್ಲ ಅಂಶಗಳಿರಬೇಕು, ಅದನ್ನು ಬರೆಯುವಾಗ ಅಥವಾ ಅದನ್ನು ಮಾಡುವಾಗ ಏನೆಲ್ಲ ಅಂಶಗಳು ಅದರಲ್ಲಿ ಕೂಡಿರಬೇಕು, ಅದರ ಏನು ಹಕ್ಕುಗಳಿರ್ಬೋದು ಅಥವಾ ಅದರ ವ್ಯವಸ್ಥೆಗಳಿರ್ಬೋದು, ನೋಂದಣಿ ಆಗಿರ್ಬೋದು, ಹೇಗಿರ್ತವೆ ಅನ್ನುವಂಥ ಕುತೂಹಲ ಇತ್ತು. ಅದಕ್ಕೋಸ್ಕರ ಇವತ್ತು ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಡಾಕ್ಟರ್ ಅಕ್ಷತಾ ಆದರ್ಶ್ ಅವರು ಬಹಳಷ್ಟು ಸಮರ್ಪಕವಾಗಿ ಉತ್ತರಿಸ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು, ಈ ವೀಲುನಾಮೆಯನ್ನು ನೋಂದಣಿ ಮಾಡಬೇಕಾ, ಖರ್ಚು ಎಷ್ಟಾಗುತ್ತೆ ಅಂತ. ಅಂದರೆ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ಸ್ ಇರ್ತದೆ. ಸರ್ಕಾರ ಆಗಲಿ ಅಥವಾ ಯಾವುದೇ ಒಂದು ನೋಂದಣಿ ಆಗಬೇಕಾದ್ರೆ ಖರ್ಚು ತುಂಬ ಆಗುತ್ತಾ, ಎಷ್ಟಾಗುತ್ತೆ ಅಂತ. ಸೊ ಖರ್ಚು ವೆಚ್ಚ ಹೇಗಿರ್ತದೆ ಇದರದ್ದು? ಈ ವೀಲುನಾಮೆಯನ್ನು ನೋಂದಣಿ ಮಾಡುವಂಥದ್ದು ಬಹಳ ಒಂದು ಸರಳವಾದಂತಹ ಒಂದು ವಿಧಾನವಾಗಿದೆ. ವಿಶೇಷ ಏನು ಅಂತ ಹೇಳಿದರೆ, ಈ ವೀಲುನಾಮೆಯ ನೋಂದಣಿಗೆ ಇಂಡಿಯನ್ ಸ್ಟ್ಯಾಂಪ್ ಆ್ಯಕ್ಟ್ ಅಪ್ಲೈ ಆಗೋದಿಲ್ಲ. ಸೊ ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೂ ಕೂಡ ವಿಲ್ಲನ್ನು ನೋಂದಣಿ ಮಾಡುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ ಯಾವುದೇ ರೀತಿಯ ಖರ್ಚು ಬರೋದಿಲ್ಲ. ಆದ್ದರಿಂದ ಸೊ ಖರ್ಚು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಸೊ ಟೆನ್ಷನ್ ಮಾಡಿಕೊಳ್ಳುವಂಥ ಅಗತ್ಯನೇ ಇಲ್ಲ. ಅಷ್ಟು ಖರ್ಚಾಗುತ್ತೋ ಇಷ್ಟು ಖರ್ಚಾಗುತ್ತೋ ಅಂತ. ಲಾಯರ್ ಫೀಸ್ ಒಂದು ಕೊಡಬೇಕಾದಿತ್ತು. ಲಾಯರ್ ಅದನ್ನು ಬಿಡೋದಿಲ್ಲ. ಓಕೆ, ಏನೇ ಇರಲಿ ಖರ್ಚು ವೆಚ್ಚ ಆಗೋದಿಲ್ಲ. ಹಾಗಾಗಿ ಏನು ವಕೀಲರನ್ನ ಹಿಡ್ಕೊಂಡು ಈ ರೀತಿ ನೋಂದಣಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಅನ್ನುವಂಥದ್ದನ್ನು ಹೇಳಿದರು. ಇನ್ನು ಇಬ್ಬರು ವ್ಯಕ್ತಿಗಳು ಜಂಟಿ ವೀಲುನಾಮೆಯನ್ನು ಬರೆದಿದ್ರೆ ಅವರ ಕಾಲ ನಂತರ ಅದು ಜಾರಿಗೆ ಬರಲು ಅಂದರೆ ಹೇಗೆ ಅದನ್ನು ನಿರ್ದೇಶಿಸ್ಬೋದು? ಸಾಮಾನ್ಯವಾಗಿ ಈ ಒಂದು ಜಂಟಿ ವೀಲುನಾಮೆಯನ್ನು ಮಾಡುವಂಥದ್ದು ಗಂಡ ಹೆಂಡತಿಯರು ಒಟ್ಟಾಗಿ ಅದನ್ನು ಮಾಡ್ತಾರೆ. ಇದು ಯಾವ ರೀತಿಯಾಗಿ ಜಾರಿಗೆ ಬರ್ತದೆ ಅಂತ ಹೇಳಿದರೆ, ಅದರಲ್ಲಿ ಅವರು ಯಾವ ರೀತಿಯಾಗಿ ಘೋಷಣೆಯನ್ನು ಮಾಡಿರ್ತಾರೋ ಆ ವಿಲ್ಲಿನಲ್ಲಿರುವಂತಹ ಕಂಟೆಂಟ್ನ ಮೇಲೆ ಅಂತ ಹೇಳಿದರೆ, ಈಗ ಗಂಡ ತೀರಿದ ನಂತರ ಅವರ ಭಾಗದ ಆಸ್ತಿ ಜಾರಿಗೆ ಬರ್ತದೆ, ಅವರ ಭಾಗದ ಆಸ್ತಿಯಲ್ಲಿ ಪಾಲುದಾರರಿಗೆ ಪಾಲು ಹೋಗ್ತದೆ, ಅದನ್ನು ಅವರು ಅನುಭವಿಸಬಹುದು ಅಂತ ಹೇಳಿ ಇದ್ದರೆ, ಅಥವಾ ಕೆಲವೊಮ್ಮೆ ಹೇಗೆ ಇರ್ತದೆ ಅಂತ ಹೇಳಿದರೆ, ಗಂಡ ಹೆಂಡತಿ ಇಬ್ಬರೂ ಕೂಡ ಮರಣ ಹೊಂದಿದ ನಂತರವೇ ಈ ವೀಲು ಜಾರಿಗೆ ಬರ್ತದೆ, ವೀಲುನಾಮೆ ಜಾರಿಗೆ ಬರ್ತದೆ ಅಂತ ಹೇಳುವ ಕಂಡೀಷನ್ ಇರ್ತದೆ. ಅದರ ಪ್ರಕಾರವಾಗಿ ಅದು ಜಾರಿಗೆ ಬರ್ತದೆ. ಸಾಧಾರಣವಾಗಿ ಇದನ್ನು ಗಂಡ ಹೆಂಡತಿ ಬಿಟ್ಟರೆ ಬೇರೆಯವರು ಮಾಡುವಂಥದ್ದು ಕಡಿಮೆ. ಯಾಕೆಂತ ಹೇಳಿದರೆ ಅದರಲ್ಲಿ ಸ್ಪಷ್ಟವಾಗಿ ಅದರಲ್ಲಿ ವಿವರಗಳನ್ನು ಬರಿಬೇಕಾಗ್ತದೆ. ಹಾಂ, ಇನ್ನು ಅಪ್ರಾಪ್ತ ವಯಸ್ಸಿನಲ್ಲಿರುವವರು ವೀಲುನಾಮೆಯನ್ನು ಬರೀಲಿಕ್ಕೆ ಅರ್ಹರಲ್ಲ, ಅವರಿಗೆ ಅವಕಾಶಗಳಿಲ್ಲ ಅನ್ನುವಂಥದ್ದು ಯಾಕೋಸ್ಕರ? ಜೊತೆಗೆ ಅವರ ಆಸ್ತಿ ಇದ್ದರೆ ಏನಾಗುತ್ತೆ ಅಂತ ಹೇಳಿದರೆ, 18 ವರ್ಷಕ್ಕಿಂತ ಒಳಗಿನ ವಯಸ್ಸಿನವರಿಗೆ ಅವರು ವಿಲ್ಲನ್ನು ಮಾಡುವ ಹಾಗೆ ಇಲ್ಲ ಅಂತ ಹೇಳಿಕೊಂಡು ಕಾನೂನಿನಲ್ಲಿ ಹೇಳಲಾಗಿದೆ. ಒಂದು ವೇಳೆ ಅವರು ಏನಾದರೂ ವಿಲ್ಲನ್ನು ಮಾಡಿದ್ದಿದ್ರೆ ಅದು ಕಾನೂನಿನ ಪ್ರಕಾರ ಅಸಿಂಧು ಅಂತ ಹೇಳಿ ಘೋಷಣೆ ಆಗ್ತದೆ. ಇನ್ನು ಈ ಒಂದು ಅಪ್ರಾಪ್ತ ವಯಸ್ಕರಿಗೆ ವಿಲ್ಲನ್ನು ಅವರ ಹೆಸರಲ್ಲಿ ಆಸ್ತಿ ಇದೆ ಅಂತ ಹೇಳಿ ಆದರೆ, ಅವರು ಮರಣ ಹೊಂದಿದರೆ ಆ ಮರಣ ಹೊಂದಿದ ನಂತರ ಅವರ ಆಸ್ತಿಯ ವಾರಿಸು ಯಾವ ರೀತಿಯಾಗಿ ಹೋಗ್ತದೆ ಅನ್ನುವಂಥದ್ದು. ಈಗ ಮೃತ ಹೊಂದಿದಂತಹ ಅಪ್ರಾಪ್ತ ವಯಸ್ಕ ಆತ ಹಿಂದೂ ಆಗಿದ್ದರೆ ಆವಾಗ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅದರ ಪ್ರಕಾರ ಆಸ್ತಿಯ ವಿಭಜನೆ ಆಗ್ತದೆ. ಇನ್ನು ಅಪ್ರಾಪ್ತ ವಯಸ್ಕ ಆತ ಮೃತ ಹೊಂದಿದ ಸಂದರ್ಭ, ಆತ ಒಂದು ವೇಳೆ ಮಹಮ್ಮದೀಯನಾಗಿದ್ದರೆ ಮಹಮ್ಮದೀಯರ ವಿಶೇಷವಾದಂತಹ ಕಾನೂನಿನ ಪ್ರಕಾರ, ಕಾನೂನು ನಿಯಮಗಳ ಪ್ರಕಾರ ಅದು ಡಿವೈಡ್ ಆಗ್ತದೆ. ಹಾಗೆ ಇನ್ನು ಒಂದು ವೇಳೆ ಆತ ಕ್ರಿಶ್ಚಿಯನ್ ಆಗಿದ್ದರೆ, ಕ್ರಿಸ್ತ ಮತಕ್ಕೆ ಸೇರಿದ್ದಾರೆ ಅಂತ ಹೇಳಿ ಆದರೆ, ಅಂತಹ ಸಂದರ್ಭದಲ್ಲಿ ಅದಕ್ಕೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನ ಪ್ರಕಾರ ಅದು ಅವರ ವಾರಸುದಾರರಿಗೆ ವಿಭಜನೆ ಆಗ್ತದೆ. ಅಂದರೆ ಇಲ್ಲಿ ಆಯಾಯ ಧರ್ಮದ ಕಾನೂನುಗಳು ಹೇಳುತ್ತೆ, ಅದರ ಪ್ರಕಾರ ಅವರಿಗೆ ಅದರ ವಾರಸುತನ ಸಿಗ್ತದೆ. ಹೌದು. ಇನ್ನು ಇದು ವಿಲ್ಲನ್ನು ಮಾಡುವಾಗ ಮೌಖಿಕವಾಗಿ ಮಾಡಿಕೊಡ್ಬೋದಾ ಅಂತ? ಅಂದರೆ ಎಲ್ಲವೂ ಕೂಡ ಬರದೇ ಇರಬೇಕಾ ಅಥವಾ ಬರೆಯದೆ ಅಥವಾ ಮೌಖಿಕವಾಗಿರುವಂಥ ವಿಲ್ಲಿಗೆ ವ್ಯಾಲ್ಯೂ ಅನ್ನುವಂಥದ್ದು ಇರೋದಿಲ್ವಾ? ಹೇಗಿರ್ತದೆ? ಇದೊಂದು ಬಹಳ ಉತ್ತಮವಾದಂಥ ಪ್ರಶ್ನೆ. ಯಾಕೆ ಅಂತ ಹೇಳಿದರೆ, ವಿಲ್ ಮಾಡುವಾಗ ಅದು ಬರವಣಿಗೆಯಲ್ಲೇ ಇರತಕ್ಕದ್ದು ಅಂತ ಹೇಳಿ ಕಾನೂನಲ್ಲಿ ಹೇಳ್ತದೆ. ಆದರೆ ಕೆಲವೊಂದು ಸಂದರ್ಭವನ್ನು ಹೊರತುಪಡಿಸಿ ಅಂತ ಹೇಳಿದರೆ, ಉಯಿಲುಕರ್ತ ಈ ವಿಲ್ಲನ್ನು ಮಾಡುವವನು ಆತ ಯುದ್ಧದಲ್ಲಿ ನಿರತನಾಗಿದ್ದಂತಹ ಸೈನಿಕನಾಗಿದ್ದರೆ, ಯಾವುದೇ ರೀತಿಯಾದ ಮಿಲಿಟ್ರಿ ಸರ್ವಿಸಲ್ಲೇ ಇದ್ದರೆ, ಏರ್ಫೋರ್ಸಲ್ಲಿ ಆಗಿರ್ಬೋದು, ನೇವಿಯಲ್ಲಿ ಆಗಿರ್ಬೋದು, ಅಂತಹ ಇದರಲ್ಲಿ ಇದ್ದು ಆತ ಏನಾದರೂ ಯುದ್ಧದ ಸಂದರ್ಭದಲ್ಲಿ ಅಥವಾ
ಯಾವುದಾದ್ರೂ ಒಂದು ಕಷ್ಟಕರವಾದಂತಹ ಸಂದರ್ಭದಲ್ಲಿ ಆತ ಏನಾದರೂ ಒಂದು ಹೇಳಿಕೆಯನ್ನು ಕೊಟ್ಟರೆ ಅದನ್ನು ಇಲ್ಲಿ ಮೌಖಿಕವಾಗಿ ಉಯಿಲು ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಬಹುದು. ಇದು ಒಂದು ಇದರಲ್ಲಿ ಪ್ರಿವಿಲೇಜ್ಡ್ ವಿಲ್ ಮತ್ತು ನಾನ್ ಪ್ರಿವಿಲೇಜ್ಡ್ ವಿಲ್ ಅಂತ ಹೇಳಿ. ಪ್ರಿವಿಲೇಜ್ಡ್ ವಿಲ್ ಅಂತ ಹೇಳುವಂಥದ್ದು ನಾನೀಗ ಹೇಳಿದೆ ಅಲ್ಲ, ನಮ್ಮ ಈ ಮಿಲಿಟರಿ ಸರ್ವಿಸಲ್ಲಿ ಇರುವಂಥವರಿಗೆ, ಯುದ್ಧದಲ್ಲಿ ನಿರತರಾದಂಥ ಸೈನಿಕರಿಗೆ ಇದು ಮುಖ್ಯವಾಗಿ ವಿಶೇಷವಾಗಿ ಇರುವಂಥದ್ದು. ಹಾಂ, ಅದನ್ನು ಬಿಟ್ಟು ಬೇರೆ ಯಾರಿಗೆ ಆ ಒಂದು ಅವಕಾಶವನ್ನು ಬಳಸ್ಕೊಳ್ಬಹುದು ಸಾಮಾನ್ಯ ಜನರಿಗೆ? ಅಂದ್ರೆ ಬೇರೆ ಸಂದರ್ಭಗಳು ಆ ರೀತಿಯಲ್ಲಿ ಇದ್ರೆ ಬಳಸ್ಕೊಳ್ಬಹುದಾ ಹೇಗೆ ಅಂತ? ಇಲ್ಲ, ಬೇರೆ ಯಾರಿಗೂ ಕೂಡ ಅದರ ಪ್ರಿವಿಲೇಜ್ ಇಲ್ಲ. ಅದಿರುವಂಥದ್ದು ಬರೀ ನಮ್ಮ ಈ ಇದರಲ್ಲಿ ಯುದ್ಧದಲ್ಲಿ ನಿರತರಾದಂಥ ಸೈನಿಕರಿಗೆ, ಏರ್ಫೋರ್ಸ್ ನೇವಿಯಲ್ಲಿರುವಂಥವರಿಗೆ ಮಾತ್ರ. ಅದು ಕೂಡ ಅದರ ಅವಧಿಯು ಕೂಡ 30 ದಿನಗಳವರೆಗೆ ಅವರು ಹೇಳಿದ ಲಿಖಿತ ಮೌಖಿಕವಾಗಿ ಹೇಳಿದಂತಹ ಡಿಕ್ಲರೇಷನ್ ಇದೆಯಲ್ಲ, ಆ ದಿನದಿಂದ 30 ದಿನಗಳವರೆಗೆ ಮಾತ್ರ ಅದು ಅನ್ವಯ ಆಗುವಂಥದ್ದು. ಓಕೆ, ಇವಾಗ ಬೆಡ್ ರಿಡನ್ ಆದವರು ವಯಸ್ಕರು ಇರ್ತಾರೆ, ಅವರಿಗೆ ವಿಲ್ ಮಾಡಬೇಕು. ಒಂದು ಕರೆ ಇದೆ, ಅದ್ರ ಬಗ್ಗೆ ಕೇಳ್ತೀನಿ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಸತೀಶ್ ಅವರೇ. ಹೌದು, ಅಕ್ಷತ್ ಆದರ್ಶ್ ಅವರು ಇದ್ದಾರೆ, ವಕೀಲರು. ಹೇಳಿ ಸತೀಶ್ ಅವರೇ. ಸಾಮಾನ್ಯವಾಗಿ ಕೇಳಿ ಸರ್. ನೀವು ವಿಲ್ಲಿನ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕು. ಇವತ್ತಿನ ವಿಷಯ ವೀಲುನಾಮೆ, ಮೃತ್ಯು ಪತ್ರ, ಅದರ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿರುವಂತದ್ದು. ನಾನು ಈಗ ಏನ್ ಗೊತ್ತಾ, ಇವಾಗ ಸಾಮಾನ್ಯವಾಗಿ ಇವಾಗ ನಾವೊಂದು ಯಾರನ್ನ ಅರ್ಜೆಂಟ್ ಆಸ್ಪತ್ರೆಗೆ ಸೇರಿಸ್ಬೇಕಂತ ನಮ್ಗೆ ಸಾಧಾರಣ ಮಟ್ಟಿಗೆ ಡ್ರೈವಿಂಗ್ ಗೊತ್ತಿರುವುದಿಲ್ಲ. ಓಕೆ, ಆಗುವಾಗ ಏನೋ ಒಂದು ಈಗ ರೋಗಿಯನ್ನ ಆಸ್ಪತ್ರೆಗೆ ಸೇರಿಸ್ಬೇಕು ಅಥವಾ ಒಂದು ಏನೋ ಇದು ಮಾಡಬೇಕು ಅಂತೇಳಿ ಹೋಗ್ತೇವೆ. ಗಡಿಬಿಡಿಯಲ್ಲಿ ಫಾಸ್ಟ್ ಆಗಿ ಗಾಡಿ ಹೋಗುವಾಗ ಉದ್ದೇಶ ನಮ್ಮನ್ನ ಆಸ್ಪತ್ರೆ ಸೇರಿಸುವಂತದ್ದು. ಏನೋ ನಮ್ಗೆ ಅಪಘಾತ ಆಯ್ತು ಅಂತೇಳಿ ಇಟ್ಕೊಳ್ಳಿ, ಆಗುದು ಬೇಡ, ಯಾರಿಗ ಆಗುದು ಬೇಡ. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು, ಈಗ ಪೇಷಂಟ್ಗೆ ಸೀರಿಯಸ್ ಇದೆ, ನಮ್ಗೆ ಡ್ರೈವಿಂಗ್ ಬರುದು ಸ್ವಲ್ಪ, ಡ್ರೈವಿಂಗ್ ಲೈಸೆನ್ಸ್ ಇರುವುದಿಲ್ಲ. ಅಂತ ಸಮಯದಲ್ಲಿ ಹಳ್ಳಿಯಲ್ಲಿ ನಾವು ಏನ್ ಮಾಡ್ಬೋದು, ಮುಂಜಾಗ್ರತೆ ಸರ್ ಇಲ್ಲಿ ಮೃತ್ಯು ಪತ್ರ ಅಂತ ಇರುವಂತದ್ದು, ಇಲ್ಲಿ ವಿಲ್ ಅಂತ ಇದೆ ಅಲ್ಲ ಸರ್, ಉಯಿಲು. ಸೊ ಮೃತ್ಯು ಪತ್ರ ಅನ್ನುವಂಥದ್ದು ಆ ರೀತಿ ಅಲ್ಲ, ಇಲ್ಲಿ ಮೃತ್ಯು ಪತ್ರ ಅಂತ ಇರುವಂತದ್ದು. ಸೊ ಇಲ್ಲಿ ವಿಲ್ ಅಥವಾ ವಾರಿಸುದಾರಿಕೆ ಇರ್ತದಲ್ಲ ಸರ್, ವೀಲುನಾಮೆ ಬಗ್ಗೆ ಏನಾದ್ರೂ ಅನುಮಾನಗಳಿದ್ರೆ, ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಇವಾಗ ಒಬ್ಬ ವ್ಯಕ್ತಿ ಯಾವ್ದೊಂದು ಆಸ್ತಿ ಬಂದದ್ದು ಹೋಗಿರ್ತಾನೆ, ಅವರು ನಮ್ಗೆ ಗೊತ್ತಿರುವುದಿಲ್ಲ. ಅವರ ಒಂದು ಕೆಲವು ಸಲ ಏನ್ ಮಾಡ್ತಾರೆ, ಅನಾಥಾಶ್ರಮದಲ್ಲೋ ಅಥವಾ ಓಲ್ಡ್ ಏಜ್ ಎಲ್ಲ ಇರ್ತಾರೆ. ಮಕ್ಕಳಿಗೆ ಗೊತ್ತಿರುವುದಿಲ್ಲ, ಮಕ್ಕಳಿಗೆ ಗೊತ್ತಾಗುವಂತ ಸ್ವಲ್ಪ ಈಗ ಲೇಟ್ ಆಯ್ತು ಅಂತೇಳಿ ಇದು ಇಟ್ಕೊಳ್ಳಿ. ಆವಾಗ ಈ ಕಾನೂನಿನಲ್ಲಿರುವ ಲೋಪೋಷಣಗಳನ್ನೆಲ್ಲ ಬಳಸಿಕೊಂಡು ಅಂತ ಆಸ್ತಿಗಳನ್ನೆಲ್ಲ ಹೊಡೆದ್ರೆ ಈಗ ಮೂಲ ವಾರಿಸುದಾರರು ಅದನ್ನ ಹೇಗೆ ಕಟ್ಕೊಳ್ಬಹುದು? ಹಾಗೆಲ್ಲ ಒಬ್ಬ ವ್ಯಕ್ತಿ ಈಗ ಕಾರ್ಯಕ್ರಮ ನೋಡ್ತಾ ಇರಿ, ನಿಮ್ಗೆ ಉತ್ತರ ಸಿಗುತ್ತೆ. ಇವರು ಹೇಳ್ತಾ ಇರುವಂತದ್ದು, ಒಬ್ಬ ವ್ಯಕ್ತಿ ವಿಲ್ಲನ್ನ ಮಾಡಿದಾನೆ, ಆತ ಅನಾಥಾಶ್ರಮದಲ್ಲಿದ್ದಾರೆ, ಆದ್ರೆ ಅವರ ಆಸ್ತಿಯನ್ನ ಬೇರೆ ಯಾರಾದ್ರೂ ತೆಗೆದುಕೊಂಡ್ರೆ, ಬಳಸಿಕೊಂಡ್ರೆ ಅವರ ಮಕ್ಕಳು ಅದನ್ನ ಹೇಗೆ ಕ್ಲೇಮ್ ಮಾಡಬಹುದು ಅಂತ ಹೇಳುವಂಥದ್ದು. ಫಸ್ಟ್ ಆಫ್ ಆಲ್ ಅವರು ಅನಾಥಾಶ್ರಮದಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದೇ ಒಂದು ವಿಷಾದ ಪಡುವಂಥ ವಿಷಯ. ಯಾಕೆಂತ ಹೇಳಿದ್ರೆ ಮಕ್ಕಳು ಆಸ್ತಿಗಾಗುವಾಗ ಕೇಳ್ತಾರೆ, ಬಟ್ ಅನಾಥಾಶ್ರಮದಲ್ಲಿ ತಂದೆಯನ್ನ ಇಟ್ಟಿದ್ದಾರೆ ಅಂತ ಹೇಳುವಂಥದ್ದು ಒಂದು ಬೇಸರ ತರುವಂಥ ವಿಷಯ. ಅದು ಇರಲಿ. ಅದು ಬಿಟ್ಟರೆ ಬೇರೆ ಏನು ಅಂತ ಹೇಳಿದರೆ, ಈಗ ಅವರು ವಿಲ್ ಮಾಡಿದ್ದಾರೆ, ರಿಜಿಸ್ಟರ್ಡ್ ಆಗಿ ವಿಲ್ ಮಾಡಿದ್ದಾರೆ ಅಂತ ಹೇಳಿ, ಆದರೆ ನಾನು ಈಗಾಗಲೇ ಹೇಳಿದೆ, ಅದನ್ನು ಅವರು ತೀರಿದ ನಂತರ ಅವರ ಮರಣ ಪ್ರಮಾಣ ಪತ್ರವನ್ನು ಇಟ್ಟು, ಅದರ ಜೊತೆ ಲೀಗಲ್ ಹೇರ್ ಸರ್ಟಿಫಿಕೇಟ್, ಸಂತತಿ ವಾರಸುದಾರರ ಇದು ದೃಢೀಕರಣ ಪತ್ರವನ್ನು ಇಟ್ಟು, ಅಫಿಡವಿತ್ತನ್ನು ಇಟ್ಟು, ಅವರ ಆಧಾರ್ ಕಾರ್ಡ್ ಇತ್ಯಾದಿ ಡೀಟೇಲ್ಸನ್ನು ಇಟ್ಟು, ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಲಿಕ್ಕೆ ಸಿಗ್ತದೆ. ಅದು ಬುಕ್ 3ಯಲ್ಲಿ ಎಂಟ್ರಿ ಆಗಿರ್ತದೆ. ಇದೆಲ್ಲ ದಾಖಲೆಗಳು ಸರಿ ಇದೆ ಅಂತ ಹೇಳಿ ಅನ್ನಿಸಿದರೆ ಅದರ ಸರ್ಟಿಫೈಡ್ ಕಾಪಿ ಅವರಿಗೆ ಪಡ್ಕೊಂಡು ಅದನ್ನು ನೋಡ್ಬೋದು. ಮಕ್ಕಳಿದ್ದು ತಂದೆ ಅಥವಾ ತಾಯಿಯು ಅವರಿಗೆ ಹೊರೆಯಾಗಿಯೂ ಒಟ್ಟಿನಲ್ಲಿ ಅನಾಥಾಶ್ರಮದಲ್ಲಿ ಇರ್ತಾರೆ. ಅವರ ಪ್ರಶ್ನೆಗೆ ನಾನು ಜೋಡಿ ಪ್ರಶ್ನೆ ಕೇಳೋದಾದರೆ, ಸೊ ಅಲ್ಲಿ ಅವರು ವಿಲ್ಲನ್ನು ಬರೆದಿರ್ಬೋದು, ಮಕ್ಕಳ ಬಳಿ ಹೇಳಿರೋದಿಲ್ಲ.
ಹೇಳಿರೋದಿಲ್ಲ. ಸೊ ಅವರು ತೀರಿ ಹೋದ ಬಳಿಕ ಅದು ಹೇಗೆ ವಿಲೇವಾರಿ ಆಗ್ತದೆ ಅಂತ? ಅಲ್ಲ, ಈಗ ವಿಲ್ಲನ್ನು ಅನ್ರಿಜಿಸ್ಟರ್ಡ್ ವಿಲ್ಲನ್ನು ಬರೆದಿದ್ದಾರೆ ಅಂತ ಹೇಳಿ ಆದರೆ ಅದನ್ನು ಅವರು ಯಾರ ಹತ್ರ ಆದರೂ ಒಂದು ಹೇಳಿಯೇ ಇರ್ತಾರೆ. ಯಾಕೆಂತ ಹೇಳಿದರೆ ಅದು ನೆಕ್ಸ್ಟ್ ಯಾರಿಗೆ ಸಿಗ್ತದೆ ಅಂತ ಹೇಳ್ಕೊಂಡು ಅವರು ಅದನ್ನು ಇಟ್ಟಿರೋದಾದರೂ ಎಲ್ಲಿ ಅನಾಥಾಶ್ರಮದಲ್ಲೇ ಇಟ್ಟಿರಬೇಕು ಇಲ್ಲ ಅಂತ ಹೇಳಿ ಆದರೆ ಅವರು ನಂಬಿಕಸ್ಥರ ಬಳಿ ಅದನ್ನು ಕೊಟ್ಟಿರ್ತಾರೆ. ಇನ್ನೊಂದು ಕಾನೂನಿನಲ್ಲಿ ಅವಕಾಶ ಇದೆ, ಏನು ಅಂತ ಹೇಳಿದರೆ ಒಂದು ವಿಲ್ ಅನ್ರಿಜಿಸ್ಟರ್ಡ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ಆದರೆ ಅದನ್ನು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಅದನ್ನು ಸೀಲ್ ಮಾಡಿ ಒಂದು ಕವರ್ನಲ್ಲಿ ಹಾಕಿ ಸೀಲ್ ಮಾಡಿ ಅದನ್ನು ಡೆಪಾಸಿಟ್ ಇಡಲಿಕ್ಕೆ ಕೂಡ ಅವಕಾಶ ಇದೆ. ಪ್ರಿಸ್ಕ್ರೈಬ್ಡ್ ಫೀಯನ್ನು ಕಟ್ಟುವುದರ ಮೂಲಕ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಅದನ್ನು ಡೆಪಾಸಿಟ್ ಇಡಲಿಕ್ಕೆ ಅವಕಾಶ ಇದೆ. ಜೊತೆಗೆ DCI ಆಫೀಸಲ್ಲಿ ಕೂಡ ಅದನ್ನು ಇಡಲಿಕ್ಕೆ ಅವಕಾಶ ಇದೆ. ಬಟ್ ಅದರ ಮಾಹಿತಿಯನ್ನು ಯಾರಿಗಾದರೂ ಅವರು ಹೇಳಿರ್ತಾರೆ, ನನ್ನ ಮರಣಾನಂತರ ನಾನು ಇಂಥದ್ದು ಮಾಡಿದ್ದೇನೆ ವಿಲ್ಲನ್ನು, ನೀವು ಹೋಗಿ ಅದನ್ನು ಪಡೆದುಕೊಳ್ಬಹುದು ಅಂತ ಹೇಳಿಕೊಂಡು ಮಾಹಿತಿಯನ್ನು ನೀಡಲೇಬೇಕಾಗುತ್ತೆ. ಹೌದು, ಹೇಳಬೇಕು. ಯಾವ ರೀತಿಯಲ್ಲಿ ವಿಲ್ ಬರೆದಿಟ್ರು ಕೂಡ ಒಬ್ಬರಿಗಾದ್ರೂ ಮಾಹಿತಿಯನ್ನು ಇಲ್ಲ, ರಿಜಿಸ್ಟರ್ಡ್ ವಿಲ್ ಅಂತಾದರೆ ಅಲ್ಲಿ ವಿಚಾರಿಸಲಿಕ್ಕೆ ಸಾಧ್ಯ ಉಂಟು. ಈಗ ಅವರು ತೀರಿದ ನಂತರ ಅವರ ಮರಣ ಪ್ರಮಾಣ ಪತ್ರವನ್ನು ಹಿಡ್ಕೊಂಡು ಹೋಗಿ, ನಾನೀಗ ಹೇಳಿದೆ ಅಲ್ಲ, ಹಾಗೆ ಅಲ್ಲಿ ಹೋಗಿ ಕೇಳಲಿಕ್ಕೆ ಸಾಧ್ಯ ಇದೆ, ವಿಚಾರಣೆ ಮಾಡಬಹುದು. ಒಂದು ನಾನು ಈಗಾಗಲೇ ಕೇಳ್ತಾ ಇದ್ದೆ, ಅಂದರೆ ಬೆಡ್ ರಿಡನ್ ಆಗಿದ್ದರೆ ಅವರು, ಅಂದರೆ ಯಾವುದೇ ರೀತಿಯಲ್ಲಿ ಅವರಿಗೆ ಆರೋಗ್ಯ ಅನ್ನುವಂಥದ್ದು ಇನ್ನು ಬದುಕೋದು ಕಷ್ಟ ಅಂತ ಗೊತ್ತಾಯಿತು. ಸೊ ಅವರಿಗೆ ಮಾತು ಅಥವಾ ಬರಹ ಕಷ್ಟ ಆಗುತ್ತೆ. ಸೊ ಅವರು ಆ ಸಂದರ್ಭದಲ್ಲಿ ಏನು ಮಾಡ್ಕೊಳ್ಬೋದು? ಅವರ ಇಚ್ಛೆಗಳನ್ನು ತೋರಿಸ್ಕೊಳ್ಳೋದು ಕಷ್ಟ, ವಿಲ್ ಬರಿಬೇಕಪ್ಪ, ಏನೋ ಒಂದು ಮಾಡಬೇಕು, ಅದು ಹೇಗೆ ಮಾಡ್ಬೋದು? ಹೌದು, ಈಗ ವಿಲ್ಲನ್ನು ಒಬ್ಬ ವ್ಯಕ್ತಿ ಮಾಡಬೇಕು ಅಂತ ಹೇಳಿ ಆದರೆ, ವಿಲುನಾಮೆಯನ್ನು ಒಬ್ಬ ವ್ಯಕ್ತಿ ಮಾಡಬೇಕು ಅಂತ ಹೇಳಿ ಆದರೆ ಆ ವ್ಯಕ್ತಿ ಸೌಂಡ್ ಮೈಂಡ್ ಆಗಿರಬೇಕು, ಬುದ್ಧಿಮಾಂದ್ಯ ಆಗಿರಬಾರ್ದು. ಆತನಿಗೆ ಏನು ನಡೀತಾ ಇದೆ, ನಾನು ಏನು ಮಾಡ್ತಿದ್ದೇನೆ, ಯಾರಿಗೆ ಆಸ್ತಿಯನ್ನು ನಾನು ಕೊಡ್ತಾ ಇದ್ದೇನೆ ಅನ್ನೋದರ ಸಂಪೂರ್ಣ ಅರಿವು ಆತನಿಗೆ ಇರಬೇಕು ಮೊದಲನೇದಾಗಿ. ಇನ್ನೊಂದು ಏನು ಅಂತ ಹೇಳಿದರೆ, ವಿಲ್ಲನ್ನು ಮಾಡುವಂತಹ ವ್ಯಕ್ತಿ ಆತ ಮಾದಕ ವಸ್ತುಗಳ ಸೇವನೆಯನ್ನು ಮಾಡಿರಬಾರ್ದು, ಆತ ಡ್ರಿಂಕ್ಸ್ ಮಾಡಿರಬಾರ್ದು, ಆತ ಯಾವುದೇ ರೀತಿಯ ಅಮಲು ಪದಾರ್ಥದ ಸೇವನೆಗೆ ಒಳಗಾಗಿರಬಾರ್ದು. ಆತನಿಗೆ ಸಂಪೂರ್ಣ ಅರಿವಿರಬೇಕು, ನಾನೇನು ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದು. ಇನ್ನು ಬೇರೊಬ್ಬರ ಒತ್ತಾಯಕ್ಕೆ ಒಳಗಾಗಿ, ಬೇರೊಬ್ಬರ ಬೆದರಿಕೆಗೆ ಒಳಗಾಗಿ, ಮೋಸಕ್ಕೆ ಒಳಗಾಗಿ ಫೋರ್ಸ್ಫುಲಿ ಮಾಡುವಂಥದ್ದು, ಅಂಡು ಇನ್ಫ್ಲುಯೆನ್ಸ್ನಿಂದ ಮಾಡುವಂಥದ್ದು, ಅಂತಹ ವಿಲ್ ಅಸಿಂಧು ಅಂತ ಹೇಳಿ ಅನ್ನಿಸಿಕೊಳ್ತದೆ. ಇನ್ನು ಬುದ್ಧಿಭ್ರಮಣೆ ಆಗಿದ್ದರೆ, ಈಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಮಕ್ಕಳು ಮೈನರ್ ಇರ್ತಾರೆ, ಅವರಿಗೆ ಬುದ್ಧಿಮಾಂದ್ಯರಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅಥವಾ ಮೈನರ್ ಮಕ್ಕಳ ಪರವಾಗಿ ಅವರ ಪೋಷಕರು ಮತ್ತು ಪೇರೆಂಟ್ಸ್ ಯಾರು ಕೂಡ ವಿಲ್ಲನ್ನು ಮಾಡುವ ಹಾಗೆ ಇಲ್ಲ. ಇವಾಗ ಅಂತ ವಿಲ್ ಮಾಡಿಟ್ರೆ ಅದು ಗೊತ್ತಾಗದೆ ಇದ್ದು ಅವರು ತೀರಿ ಹೋದ ಬಳಿಕ ಸೊ ವಿಲ್ ಇದೆ ಅನ್ನುವಂಥದ್ದು ಅದು ಸಿಂಧು ಆಗುತ್ತಾ? ಯಾವ ರೀತಿಯ ಅಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ವಿಲ್ ಮಾಡಿದ್ದಾರೆ ಅಂತ, ಅವ್ರ ಹೆಸರಲ್ಲೂ ಅಥವಾ ಅವ್ರು ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ವಿಲ್ ಮಾಡಿಟ್ರೆ ಅವ್ರು ತೀರಿ ಹೋದ ಬಳಿಕ ಅದು ಏನಾಗುತ್ತೆ? ಏನು ಅಂತ ಹೇಳಿದರೆ, ವಿಲ್ ಮಾಡುವ ಸಂದರ್ಭದಲ್ಲಿ ವ್ಯಕ್ತಿಯ ಮಾನಸಿಕ ಸ್ಥಿತಿ ಹೇಗೆ ಇತ್ತು ಅನ್ನೋದರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಅಂತ ಹೇಳಿದರೆ, ವ್ಯಕ್ತಿ ಸೌಂಡ್ ಮೈಂಡ್ ಇದ್ದ, ಯಾವುದೇ ರೀತಿಯಾದಂತಹ ಡಾಕ್ಟರ್ಸ್ನ ಟ್ರೀಟ್ಮೆಂಟ್ ಆತನಿಗೆ ಇರಲಿಲ್ಲ, ವಿಲ್ ಮಾಡುವಂತಹ ಕಂಡೀಷನಲ್ಲಿ ಆತ ಇದ್ದ, ಬುದ್ಧಿಮಾಂದ್ಯನಾಗಿ ಇರಲಿಲ್ಲ ಅಂತ ಹೇಳಿ ಆದರೆ ಅಂಥ ಸಂದರ್ಭದಲ್ಲಿ ವಿಲ್ ಸಿಂಧು ಅಂತ ಅನ್ನಿಸಿಕೊಳ್ತದೆ. ಓಕೆ, ಇವಾಗ ನಾನು ಕೇಳಬೇಕು, ಅಂದರೆ ಒಬ್ಬ ವ್ಯಕ್ತಿ ವಿಲ್ಲನ್ನು ಮಾಡದೆಯೂ ಕೂಡ ಫೋರ್ಸ್ಫುಲಿ ಆ ರೀತಿಯಲ್ಲಿ ಮಾಡಿದ್ರೆ, ಆ ವ್ಯಕ್ತಿ ತೀರಿ ಹೋದ, ಆ ಬಳಿಕ ಅದು ಗೊತ್ತಾಯ್ತು ಫೋರ್ಸ್ಫುಲಿ ಮಾಡಿದ್ರೆ ಅಂತ. ಸೊ ಅಲ್ಲಿ ಅದರ ವಿರುದ್ಧ ಕಾನೂನು ಆತ್ಮಕ ಹೋರಾಟವನ್ನು ಮಾಡಿಕೊಡ್ಬೋದು, ಅದಕ್ಕೆ ಅವಕಾಶಗಳು ಯಾವ ರೀತಿ ಇದೆ? ವ್ಯಕ್ತಿಯೊಬ್ಬ ಈ ಮರಣ ಶಾಸನದ ಸುಳ್ಳು ಸ್ಪಷ್ಟನೆಯನ್ನು ನೀಡಿ ಆತನಿಗೆ ಬೇಕಾದ ಹಾಗೆ ವಿಲ್ಲನ್ನು ಮಾಡಿದ ಅಂತ ಹೇಳಿ ಆದರೆ ಅದಕ್ಕೆ ನಮ್ಮ ಭಾರತೀಯ ದಂಡ ಸಂಹಿತೆಯಲ್ಲಿ, ಇಂಡಿಯನ್ ಪೀನಲ್ ಕೋಡ್ನ 467ನೇ ಸೆಕ್ಷನ್ನಲ್ಲಿ 10 ವರ್ಷಗಳ ಕಾಲ ಕಾರಾಗೃಹವನ್ನು ವಿಧಿಸುವಂತಹ ಅವಕಾಶ ಇದೆ. ಜೊತೆಗೆ ಅಜೀವ ಕಾರಾಗೃಹವಾಸವನ್ನು ವಿಧಿಸುವಂತಹ ಅವಕಾಶವೂ ಇದೆ. 2ರಲ್ಲಿ 1 ವಿಧಿಸುವಂಥ ಅವಕಾಶ ಇದೆ. ದಂಡನೆಯನ್ನು ವಿಧಿಸುವಂತಹ ಅವಕಾಶವೂ ಇದೆ. ಅದು ಯಾವ ರೀತಿಯಾಗಿ ಆತನನ್ನು ಬೆದರಿಸಿ ಮೋಸಕ್ಕೆ ಒಳಪಡಿಸಿ ವಿಲ್ಲನ್ನು ಮಾಡಿದ್ದಾನೆ ಅಂತ ಹೇಳೋದರ ಮೇಲೆ ಆತನಿಗೆ ಶಿಕ್ಷೆ ನೀಡುವಂಥ ಅಧಿಕಾರವನ್ನು ಕಾನೂನು ಹೊಂದಿದೆ. ಸೊ ಇವಾಗ ಪಿತ್ರಾರ್ಜಿತ ಆಸ್ತಿ ಇದ್ರೂ ಕೂಡ ಅದನ್ನು ವಿಲ್ ಮಾಡ್ಕೊಳ್ಬಹುದಾ ಆ ಸಂದರ್ಭಕ್ಕೆ ಅಂತ? ಪಿತ್ರಾರ್ಜಿತ ಆಸ್ತಿಯನ್ನು ವಿಲ್ ಮಾಡೋದಾದರೆ, ಈಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ಆತನಿಗೆ ಬರುವಂತಹ ಶೇರ್ ಇದೆ ಅಲ್ಲ, ಪಾಲಿದೆ ಅಲ್ಲ, ಅದನ್ನು ಆತ ವಿಲ್ ಮಾಡಬಹುದು. ಉಳಿದ ಆಸ್ತಿಗಳಿಗೆ ಆತ ವಿಲ್ ಮಾಡಿದ್ರೆ ಅದು ಅಸಿಂಧು ಅಂತ ಅನ್ನಿಸಿಕೊಳ್ತದೆ. ಪಿತ್ರಾರ್ಜಿತ ಆಸ್ತಿ ಅದು ಬೇರೆಯವರಿಗೆ ವಿಲ್ ಮಾಡ್ಕೊಳ್ಬಹುದಾ ಅಂತ ನಾನು ಕೇಳುವ. ಅಂದ್ರೆ ಇವಾಗ ಅವನ ಮಕ್ಕಳಿಗೆ ತಂದ್ಬೇಕಾದಂತ ಆಸ್ತಿಗಳು ಇರಬಹುದು, ಅವನಿಗೆ ಬಂದ ಮೇಲೆ ಬೇರೆಯವರಿಗೆ ಅದನ್ನು ಮಾಡಬಹುದು. ಅವನ ಪಾಲಿನ ಆಸ್ತಿಯನ್ನ ಯಾರಿಗೆ ಬೇಕಾದ್ರೂ ಕೂಡ ಮಾಡಬಹುದು.
ಅದು ಅಜ್ಜಿಯಿಂದ ಬಂದದ್ದು ಅಂತ ಮೊಮ್ಮಕ್ಕಳು ಪ್ರಶ್ನೆ ಮಾಡುವಂತಿಲ್ಲ. ಅವನ ಪಾಲಿನ ಶೇರನ್ನು ಮಾತ್ರ ಆತ ಮಾಡುವಂಥದ್ದು, ಉಳಿದ ಶೇರಲ್ಲಿ ಉಳಿದವರಿಗೆ ಪಾಲಿದೆ. ಅಂದ್ರೆ ಅವರಿಗೆ ಬಂದ ಮೇಲೆಯೂ ಕೂಡ ಮಕ್ಕಳಿಗೆ ಪಾಲಿದೆ ಹಾಗಾದ್ರೆ? ಅಲ್ಲ, ಅವರಿಗೆ ಬಂದ ತಕ್ಷಣ ಅದು ಸ್ವಯಾರ್ಜಿತ ಆಗ್ತದೆ. ಹೌದು, ಆದ್ರೆ ಅವರ ಮಕ್ಕಳಿಗೆ ಕೇಳಿದ್ರೆ ನಿಮ್ಗೆ ಅಜ್ಜಿಯಿಂದ ಬಂದ ಇಷ್ಟು ಆಸ್ತಿ ಇದೆ, ಸೊ ಅದ್ರಲ್ಲಿ ನಮಗೂ ಹಕ್ಕಿದೆ ಅಂತ ಕೇಳುವಾಗಿಲ್ವಾ ಹಾಗಾದ್ರೆ? ಇಲ್ಲ, ಇದು ಹೇಗೆ ಹೇಳಿದ್ರೆ, ಈಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಾವೀಗ ವಿಲ್ ಮಾಡುವಾಗ ನಮ್ಮ ಪಾಲಿನ ಆಸ್ತಿಯನ್ನ ಮಾತ್ರ ನಾವು ವಿಲ್ ಮಾಡುವಂಥದ್ದು. ನಮ್ಮ ಪಾಲಿನ ಆಸ್ತಿಯಲ್ಲಿ ನಮಗೆ ಸಂಪೂರ್ಣ ಹಕ್ಕಿರ್ತದೆ. ಅದನ್ನು ನಾನು ಯಾರಿಗೆ ಕೂಡ ಮಾಡಬಹುದು, ಯಾವುದು ಸಂಘ ಸಂಸ್ಥೆಗೂ ಮಾಡ್ಬೋದು, ಥರ್ಡ್ ಪರ್ಸನಿಗೂ ಮಾಡಬಹುದು, ನನಗಿಷ್ಟ ಬಂದವರಿಗೆ ಮಾಡ್ಬೋದು. ನನ್ನ ಪಾಲಿನ ಆಸ್ತಿ ಮಾತ್ರ. ಹಾಗೆ ಈಗ ನನ್ನ ಅಜ್ಜಿ ಆಸ್ತಿ ಇದ್ರೆ ಅದರಲ್ಲಿ ನಮ್ಮ ತಂದೆಗೂ ತಾಯಿಗೂ, ತಂದೆಯ ತಾಯಿ ಅಂತ ಹೇಳಿದ್ರೆ ತಂದೆಗೆ ಹಕ್ಕಿರ್ತದೆ, ಅವರಿಗೆ ಒಂದು ಪಾಲ್ ಸಿಕ್ಕಿರ್ತದೆ. ಸೊ ಅದರಲ್ಲಿ ಆ ತಂದೆ ಅದನ್ನ ಮಾರ್ಬೋದು, ಹಾಗೆ ಬೇರೆಯವರಿಗೆ ವಿಲ್ಲನ್ನ ಬರೀ ತಂದೆಯ ಪಾಲಿನ ಶೇರನ್ನ ಅದೇ ಅಜ್ಜಿಯಿಂದ ಬಂದ ತಂದೆಯ ಪಾಲಿನ ಆಸ್ತಿಗೆ ಅವರಿಗೆ ಬಂದಿರ್ಬೇಕು. ಹೌದು, ಬಂದ್ಮೇಲೆ ಅವರು ಏನು ಕೂಡ ಮಾಡ್ಬೋದು, ಅದನ್ನ ಮಕ್ಕಳಿಗೆ ಕೇಳುವ ಹಕ್ಕಿಲ್ವಾ ಹಾಗಾದ್ರೆ ಅಂತ ಕೇಳುದು? ಇಲ್ಲ, ಅವರ ಸ್ವಯಾರ್ಜಿತ. ಆಮೇಲೆ ಅದು ಸ್ವಯಾರ್ಜಿತ ಆಗುತ್ತೆ ಅಂತ. ಸೊ ಇದೊಂದು ದೊಡ್ಡ ಡೌಟ್ ಇದೆ, ಸಾಮಾನ್ಯವಾಗಿ ಇರ್ತದೆ. ಅಜ್ಜಿಯಿಂದ ಬಂದಿದೆ, ಅದು ಮೊಮ್ಮಕ್ಕಳು ತನಕ ಬರ್ಲಿಲ್ಲ ಅಂತ. ಸೊ ಅದು ಅಜ್ಜಿಯಿಂದ ಒಂದು ಪಾಲು ಬಂದಿರ್ತದೆ, ಇವ್ರಿಗೆ ಬಂದ್ಮೇಲೆ ಇವ್ರದ್ದು ಸ್ವಯಾರ್ಜಿತ ಅಂತ ಆಗ್ತದೆ. ಸೊ ಈ ರೀತಿಯಲ್ಲಿ ಇರ್ತದೆ. ಸೊ ಇನ್ನು ವಿಲ್ಲನ್ನ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಮಾಡಬಹುದು? ವಿಲುನಾಮೆಯನ್ನು ಮಾಡುವಾಗ ಇಷ್ಟೇ ಸಮಯ, ಇಷ್ಟೇ ಬಾರಿ ಮಾಡಬೇಕು ಅಂತ ಹೇಳಿ ಯಾವುದೇ ರೀತಿಯಾದಂತಹ ಒಂದು ಕಾನೂನಿನ ಕ್ರಮ ಇಲ್ಲ. ಎಷ್ಟು ಬಾರಿ ಕೂಡ ಒಬ್ಬ ವ್ಯಕ್ತಿ ವಿಲ್ಲನ್ನು ಮಾಡಬಹುದು, ಅದನ್ನು ಬದಲಾಯಿಸಬಹುದು ಮತ್ತು ಅದನ್ನು ಕ್ಯಾನ್ಸಲ್ ಕೂಡ ಮಾಡಬಹುದು. ಆತ ಮಾಡಿದಂತಹ ವಿಲ್ಲಿಗೆ ಏನಾದರೂ ತಿದ್ದುಪಡಿ ಇದ್ದರೆ ಅದನ್ನು ಕೊಡಿಸಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದನ್ನು ಈಗ ಮಾಡಿದಂತಹ ವಿಲುನಾಮೆ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ಆದರೆ ಆ ಕೊಡಿಸಿಲ್ಲನ್ನು ಕೂಡ, ತಿದ್ದುಪಡಿಯನ್ನು ಕೂಡ ರಿಜಿಸ್ಟರ್ ಮಾಡಬೇಕಾಗ್ತದೆ. ಮತ್ತು ಒಂದು ವೇಳೆ ವಿಲ್ಲನ್ನು ಕ್ಯಾನ್ಸಲ್ ಮಾಡ್ತಾನೆ ಅಂತ ಹೇಳಿ ಆದರೆ ಆ ಕ್ಯಾನ್ಸಲ್ ಮಾಡಿದಂತಹ ವಿಲ್ಲಿನ ಮಾಹಿತಿಯನ್ನು ಕೂಡ ಅವರು ರಿಜಿಸ್ಟರ್ ಮಾಡಬೇಕಾಗ್ತದೆ ಮತ್ತು ಹೊಸ ವಿಲ್ಲನ್ನು ಕೂಡ ಮಾಡಬಹುದು. ಆತ ಕೊನೆಯ ಉಸಿರಿನ ಸಂದರ್ಭದಲ್ಲಿ ಅಂತ ಹೇಳಿದರೆ ಮರಣ ಹೊಂದುವ ಮೊದಲು ಮಾಡಿದಂತಹ ಕೊನೆಯ ವಿಲ್ ಇದೆ ಅಲ್ಲ, ಅದು ಅಸ್ತಿತ್ವಕ್ಕೆ ಬರ್ತದೆ. ಅಂದ್ರೆ ಈ ವಿಲ್ ಮಾಡಬೇಕಾದ್ರೆ ಇಂಥ ವಯಸ್ಸಿಗೆ ಮಾಡಿದ್ರೆ ಉತ್ತಮ ಅಥವಾ ಈ ಒಂದು ಪ್ರಾಯದವರು ಮಾಡಿದ್ರೆ ಉತ್ತಮ ಅಂತದೇನಾದ್ರೂ ಇದೆಯಾ ಅಂತ? ಖಂಡಿತ ಇಲ್ಲ. ನಾನು ಹೇಳುವಂಥದ್ದೇ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರೂ ಕೂಡ ವಿಲ್ಲನ್ನು ಮಾಡಬೇಕು. ಈ ಜನರಲ್ಲಿ ಜನಸಾಮಾನ್ಯರಲ್ಲಿ ಒಂದು ನಂಬಿಕೆ ಇದೆ. ಏನು ಅಂತ ಹೇಳಿದರೆ, ನೀವು ಒಂದು ವಿಲ್ ಮಾಡಿ, ವಿಲುನಾಮೆಯನ್ನು ಮಾಡಿ ಅಂತ ಹೇಳಿ ನಾವು ಹೇಳಿದ ತಕ್ಷಣ ಅವರಿಗೆ ಏನು ಅನ್ನಿಸ್ತದೆ ಅಂತ ಹೇಳಿದರೆ, ನಾನು ಅಂತ ಹೇಳಿದರೆ ಮರಣಕ್ಕೆ ಸಮೀಪ ಆಗ್ತಾ ಇದ್ದೇನಾ ಅಂತ ಹೇಳುವಂಥ ಫೀಲಿಂಗ್ ಅವರಿಗೆ. ವಿಲುನಾಮೆಯನ್ನು ಮಾಡುವಂಥದ್ದು ಮರಣಕ್ಕೆ ಹತ್ತಿರ ಆಗುವ ಟೈಮಲ್ಲಿ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಉಂಟು. ನಿಜವಾಗಿ ನೋಡಿದರೆ ವ್ಯಕ್ತಿಯೊಬ್ಬ ವಿಲುನಾಮೆಯನ್ನು ಆತ ಪ್ರತಿಯೊಬ್ಬನೀಗ ನನ್ನ ಹತ್ತಿರ ಒಂದು ಆಸ್ತಿ ಉಂಟು ಅಂತ ಹೇಳಿ ಆದರೆ ನಾನು ಕೂಡ ವಿಲುನಾಮೆಯನ್ನು ಮಾಡಿಡಬಹುದು. ಯಾವಾಗ ಬೇಕಾದರೂ ನಾನು ಅದನ್ನು ಬದಲಾಯಿಸಬಹುದು, ಯಾವಾಗ ಬೇಕಾದರೂ ಅದನ್ನು ಕ್ಯಾನ್ಸಲ್ ಮಾಡಬಹುದು. ವಿಲುನಾಮೆಯಲ್ಲಿರುವಂತಹ ಈ ಆಸ್ತಿಗಳು ಬೇರೆಯವರಿಗೆ ಹೋಗೋದು ನನ್ನ ಕಾಲಾನಂತರ. ವಿಲುನಾಮೆ ಅಸ್ತಿತ್ವಕ್ಕೆ ಬರುವಂಥದ್ದೇ ನನ್ನ ಕಾಲಾನಂತರ. ನನಗೆ ಬೇಕಾದ ಸಂದರ್ಭದಲ್ಲಿ ಅದನ್ನು ನಾನು ಮಾರಲಿಕ್ಕೆ ಕೂಡ ಅವಕಾಶ ಇದೆ. ಈಗ ವಿಲುನಾಮೆ ಮಾಡಿದ ತಕ್ಷಣ ಆಸ್ತಿಯನ್ನು ಮಾರಾಟ ಮಾಡಲಿಕ್ಕಿಲ್ಲ ಅಂತ ಹೇಳಿ ಅಲ್ಲ, ಯಾವಾಗ ಬೇಕಾದರೂ ನಾನು ಅದನ್ನು ಮಾರಾಟ ಮಾಡಬಹುದು. ಮಾರಾಟ ಮಾಡಿ ಉಳಿದ ಆಸ್ತಿಗೆ ಮಾತ್ರ ಆ ವಿಲುನಾಮೆಯಲ್ಲಿ ಬರೆದಿದ್ದ ಹಾಗೆ ಘೋಷಣೆ ಅನ್ವಯ ಆಗ್ತದೆ. ಇನ್ನೊಂದು ಪ್ರಶ್ನೆ ಬರುವಂಥದ್ದು, ಸಾಮಾನ್ಯವಾಗಿ ಆಸ್ತಿ ಅನ್ನುವಂಥದ್ದು ಬೇರೆ ಬೇರೆ ಭಾಗಗಳಲ್ಲಿ ಇರಬಹುದು. ಸೊ ಒಂದೊಂದು ಆಸ್ತಿಗೆ ಬೇರೆ ಬೇರೆ ವಿಲ್ಲನ್ನು ಮಾಡ್ಕೊಡ್ಬೋದಾ, ಅಥವಾ ಒಂದೇ ವಿಲ್ಲಲ್ಲಿ ಎಲ್ಲ ಆಸ್ತಿಗಳನ್ನು ಕೂಡ ಆ ಹಕ್ಕುದಾರರು ಅಥವಾ ಆ ಜವಾಬ್ದಾರಿಗಳನ್ನು ಹಂಚ್ಕೊಳ್ಬೋದಾ, ಅಥವಾ ಸಪ್ರೇಟ್ ಒಂದೊಂದು ಆಸ್ತಿಗೆ ಒಂದೊಂದು ವಿಲ್ಲನ್ನು ಬರ್ಕೊಡ್ಬೋದಾ, ಹೇಗೆ? ಇಲ್ಲ, ನಾನು ಈಗಾಗಲೇ ಹೇಳಿದೆ ನಿಮ್ಮ ಹತ್ರ. ಏನು ಅಂತ ಹೇಳಿದರೆ, ವಿಲ್ಲನ್ನು ಮಾಡುವಾಗ ಅದಕ್ಕೆ ಇದೇ ಥರ ಫಾರ್ಮ್ಯಾಟ್ ಅಂತ ಹೇಳೇ ಇಲ್ಲ. ಯಾವ ರೀತಿಯಲ್ಲಿ ಕೂಡ ವಿಲ್ಲನ್ನು ಮಾಡ್ಬೋದು, ಆದರೆ ವಿಲ್ ಮಾತ್ರ ಸ್ಪಷ್ಟವಾಗಿ ಅದನ್ನು ಬರೆದಿರಬೇಕು, ಯಾರಿಗೆ ಹೋಗಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಬೇಕು ಅಂತ ಹೇಳಿ. ಜಾಸ್ತಿ ಬರಿಬಹುದು ಅಂತ ಕೇಳೋದು ನಾನು. ಒಬ್ಬ ವ್ಯಕ್ತಿ ಒಂದೇ ವಿಲ್ಲನ್ನು ಇಲ್ಲ, ಎಷ್ಟು ವಿಲ್ಲನ್ನು ಕೂಡ ಮಾಡಬಹುದು. ಆದರೆ ಏನು ಅಂತ ಹೇಳಿದರೆ, ಒಂದೇ ವಿಲ್ಲಲ್ಲಿ ಎಲ್ಲ ಪ್ರಾಪರ್ಟಿ ಡೀಟೇಲ್ಸನ್ನು ಹಾಕಿ ಕೂಡ ವಿಲ್ ಮಾಡಬಹುದು, ಅಥವಾ ಬೇರೆ ಬೇರೆ ಆತನ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಲ್ಲನ್ನು ಕೂಡ ಆತ ಮಾಡಬಹುದು. ಅದು ಬಹಳಷ್ಟು ಕನ್ಫ್ಯೂಷನ್ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ವಿಲ್ ಅಂದರೆ ನೀವು ಹೇಳಿದ ಹಾಗೆ ಸಾವಿಗೆ ಸಮೀಪಿಸ್ತಾ ಇರುವಾಗ ಎಲ್ಲವನ್ನು ಕೂಡ ಬರೆದಿಟ್ಟು ಮಾಡುವಂತ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ವಿಲ್ ಮಾಡುವ ಸಂದರ್ಭದಲ್ಲಿ ಈಗ ಒಬ್ಬ ಓಲ್ಡ್ ಏಜ್ ಅಲ್ಲಿ ಇದ್ದಾರೆ, ಅವರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ಸೌಂಡ್ ಮೈಂಡ್ ಅಲ್ಲಿ ಇದ್ದಾರೆ, ಅವರು ಯಾವುದೇ ರೀತಿಯಾದಂತಹ ಬುದ್ಧಿಮಾಂದ್ಯ ಅಥವಾ ಏನೋ ರೀತಿಯಾದಂತಹ ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗಿಲ್ಲ ಅಂತ ಹೇಳಿ, ಆದರೆ ಅಂಥ ಸಂದರ್ಭದಲ್ಲಿ ವಿಲ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಆದರೆ ಅವರಿಗೆ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗಿ ಅದನ್ನು ರಿಜಿಸ್ಟರ್ ಮಾಡುವಷ್ಟು ಅವರಿಗೆ
ಹೆಲ್ತ್ ಸರಿಯಾಗಿ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಸಬ್ ರಿಜಿಸ್ಟ್ರಾರಿಗೆ ಮೊದಲೇ ತಿಳಿಯಪಡಿಸಿದರೆ ಅವರೇ ಮನೆಗೆ ಬಂದು ಸಾಕ್ಷಿಗಳ ಸಮ್ಮುಖದಲ್ಲಿ ಅವರೇ ಸ್ಟೇಟ್ಮೆಂಟನ್ನು ತಗೊಂಡು ಮನೆಗೆ ಬಂದು ರಿಜಿಸ್ಟರನ್ನು ಮಾಡಿ ಹೋಗುವಂತಹ ಒಂದು ಕಾನೂನಿನಲ್ಲಿ ಅವಕಾಶವನ್ನು ಕೂಡ ಕಾನೂನು ಕಲ್ಪಿಸಿದೆ. ಓಕೆ. ಸೊ ಇವಾಗ ಒಂದು ಏಜಲ್ಲಿ ವಿಲ್ಲನ್ನು ಮಾಡಿರ್ತಾನೆ, ಆಮೇಲೆ ಅವನ ಏಜ್ ಹೆಚ್ಚಾಗ್ತಾ ಹೋದಾಗೆ ಆಸ್ತಿಗಳು ಕೂಡ ಜಾಸ್ತಿ ಆಗ್ತದೆ. ಸೊ ಆ ವಿಲ್ಲನ್ನು ತಿದ್ದುಪಡಿ ಮಾಡೋದು ಒಳ್ಳೆಯದಾ ಅಥವಾ ಹೊಸ ವಿಲ್ಗಳನ್ನು ಕ್ರಿಯೇಟ್ ಮಾಡೋದು ಒಳ್ಳೆಯದಾ ಅಂತ? ನಾನು ಹೇಳಿದೆ ಅಲ್ಲ, ಮುಖ್ಯವಾಗಿ ಇಲ್ಲಿ ಇರಬೇಕಾದದ್ದು ಏನು ಹೇಳಿದರೆ ಸ್ಪಷ್ಟವಾದಂತಹ ಮಾಹಿತಿ ವಿಲ್ಲಿನಲ್ಲಿ. ಒಂದು ವೇಳೆ ಅವರು ಮೊದಲಿನ ಅವರ ಪ್ರಾಪರ್ಟಿ ಆಸ್ತಿಗಳ ಬಗ್ಗೆ ಅದರಲ್ಲಿ ಮೆನ್ಷನ್ ಮಾಡಿ ನಂತರ ಹೊಸದಾಗಿ ಪ್ರಾಪರ್ಟಿಯನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಆದರೆ ಅಂತಹ ಸಂದರ್ಭದಲ್ಲಿ ಅವರು ಹೊಸದಾಗಿ ವಿಲ್ಲನ್ನು ಕೂಡ ಮಾಡಬಹುದು ಅಥವಾ ಇದ್ದ ವಿಲ್ಲಿಗೆ ಕೊಡಿಸಿಲ್ಲನ್ನು ಕೂಡ ಮಾಡಬಹುದು ಅಂತ ಹೇಳಿದರೆ ಅದಕ್ಕೆ ತಿದ್ದುಪಡಿಯನ್ನು ಮಾಡುವಂಥದ್ದು. ಈ ರೀತಿಯಾಗಿ ಇಂಥ ದಿನ ನಾನು ವಿಲ್ಲನ್ನು ಮಾಡಿದ್ದೇನೆ, ಈಗ ಅದಕ್ಕೆ ತಿದ್ದುಪಡಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ಶೆಡ್ಯೂಲಲ್ಲಿ ಅದನ್ನು ವಿವರಿಸಬಹುದು. ಓಕೆ. ಸೊ ಇವಾಗ ವಿಲ್ಲನ್ನು ಮಾಡಿಟ್ಟ ಬಳಿಕ ಅಥವಾ ಆ ವ್ಯಕ್ತಿ ವಿಲ್ಲನ್ನು ಮಾಡಿಟ್ಟು ಆ ವ್ಯಕ್ತಿ ಮರಣಿಸಿದ ಬಳಿಕ ವಿಲ್ಲಿನ ಬಗ್ಗೆ ಯಾರಾದರೂ ಕ್ವಶನ್ ಮಾಡಬಹುದು, ಅವಕಾಶಗಳಿದೆಯಾ ಇದಕ್ಕೆ ಅಂತ? ಖಂಡಿತ ಕ್ವಶನ್ ಮಾಡಿಯೇ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ನಾನು ಅದಕ್ಕೆ ಹೇಳೋದು, ವಿಲ್ಲನ್ನು ಮಾಡುವಾಗ ಕೆಲವೊಂದು ಅಂಶಗಳನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ಗಮನದಲ್ಲಿಟ್ಟುಕೊಂಡು ಬಹಳ ಸ್ಪಷ್ಟವಾಗಿ ಬರಿಬೇಕು ಅಂತ ಹೇಳ್ಕೊಂಡು. ಯಾಕಂತ ಹೇಳಿದರೆ ವಿಲ್ಲನ್ನು ಮಾಡುವಾಗ ಯಾವುದಾದ್ರೂ ಒಂದು ಅನುಮಾನಕ್ಕೆ ಎಡೆ ಮಾಡಿದ್ದೇವೆ ಅಂತ ಹೇಳಿ ಆದರೆ ವಿಲ್ಲಿನಲ್ಲಿರುವ ಅಂಶಗಳು ಸರಿಯಾಗಿ ಸ್ಪಷ್ಟೀಕರಣವನ್ನು ನೀಡಿ ನಾವು ಮಾಡಲಿಲ್ಲ ಅಂತ ಹೇಳಿ ಆದರೆ ಖಂಡಿತವಾಗಿಯೂ ಉಳಿದ ವಾರಸುದಾರರು ನ್ಯಾಯಾಲಯಕ್ಕೆ ಹೋಗಿಯೇ ಹೋಗ್ತಾರೆ. ಆದ್ದರಿಂದ ಈಗ ಒಂದು ಪ್ರಾಪರ್ಟಿಯಲ್ಲಿ ಒಬ್ಬ ಮಗನಿಗೆ ನಾವು ಆಸ್ತಿಯನ್ನು ಕೊಟ್ಟು ಇನ್ನೊಬ್ಬರಿಗೆ ನಾವು ಆಸ್ತಿಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಆದರೆ ಆವಾಗ ಆ ವಿಲ್ಲಿನಲ್ಲಿ ಆ ವೀಲುನಾಮೆಯಲ್ಲಿ ಆ ಅಂಶವನ್ನು ನಮೂದಿಸಬೇಕಾಗ್ತದೆ. ಏನು ಅಂತ ಹೇಳಿದರೆ, ನಾನು ಯಾಕೆ ಒಬ್ಬ ಮಗನಿಗೆ ಮಾತ್ರ ಆಸ್ತಿಯನ್ನು ಕೊಡ್ತಾ ಇದ್ದೇನೆ, ಇನ್ನೊಬ್ಬ ಮಗನಿಗೆ ಯಾವ ಕಾರಣಕ್ಕಾಗಿ ಕೊಡ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು. ಇಲ್ಲ ಅಂತೇಳಿ ಆದರೆ ಇನ್ನೊಬ್ಬ ಮಗ ಅಥವಾ ಆತನ ವಾರಸುದಾರರು ಮುಂದಕ್ಕೆ ನ್ಯಾಯಾಲಯ ಕದ ತಟ್ಟುವಂತಹ ಅವಕಾಶ ಬಹಳ ಇದೆ. ಅಂದ್ರೆ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮತ್ತೆ ಅದನ್ನ ಮಾಡುವ ಹಾಗೆ ಪ್ರಶ್ನೆ ಮಾಡಿದ್ರೂ ಕೂಡ ನ್ಯಾಯಾಲಯದಲ್ಲಿ ಅದಕ್ಕೆ ಸ್ಪಷ್ಟೀಕರಣ ಈ ವಿಲ್ನಾಮೆಯಲ್ಲಿ ಇರ್ತದೆ ಅಂತ ಹೇಳುವಂಥದ್ದು. ಇದನ್ನ ಗಮನಿಸ್ಕೊಳ್ಬೇಕು ಜನರು. ಅಂದ್ರೆ ಯಾರಿಗಾದ್ರೂ ಅಲ್ಲಿ ಹಂಚಿಕೆ ಮಾಡುವಾಗ ಅಥವಾ ವಿಲ್ನಾಮೆಯಲ್ಲಿ ನಮೂದಿಸುವಾಗ ಇಂಥವರಿಗೆ ಹಂಚಿಕೆ ಮಾಡ್ತಾ ಇಲ್ಲ, ನಾನು ಅದನ್ನ ಹಕ್ಕನ್ನು ಕೊಡ್ತಾ ಇಲ್ಲ ಅಂತಂದ್ರೆ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಅಂಶವನ್ನ ಮುಖ್ಯವಾಗಿ ನಮೂದಿಸಬೇಕು. ಅದು ನ್ಯಾಯಾಲಯದಲ್ಲಿ ವ್ಯಾಲಿಡ್ ಪಾಯಿಂಟ್ ಆಗುತ್ತೆ ಅಂತ, ವ್ಯಾಲಿಡ್ ಪಾಯಿಂಟ್ ಆಗ್ತದೆ ಅಂತ ತಾವು ಹೇಳ್ತಾ ಇರುವಂಥದ್ದು. ಇನ್ನು ವೀಲುನಾಮೆ ಅಂತ ಬಂದಾಗ ಸಾಮಾನ್ಯ ಜನರು ತಿಳಿದೇ ಇರಬೇಕಾದಂಥ ಯಾವುದಾದ್ರೂ ಅಂಶಗಳಿದೆಯಾ ಅಂತ? ಸಾಮಾನ್ಯ ಜನರು ನಾನು ಮೊದಲನೇದಾಗಿ ಹೇಳುವಂಥದ್ದು ಏನು ಅಂತ ಹೇಳಿದರೆ, ಈ ವೀಲುನಾಮೆಯನ್ನು ಮಾಡುವಾಗ ಈ ಕೆಲವೊಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕು ಅಂತ ಹೇಳುವಂಥದ್ದು. ಅಂತ ಹೇಳಿದರೆ 2 ಜನ ಪ್ರಾಪ್ತ ವಯಸ್ಕರಾದಂಥ 2 ಜನ ಸಾಕ್ಷಿಗಳನ್ನು ಅದರಲ್ಲಿ ಹಾಕಲೇಬೇಕು, ಕಡ್ಡಾಯವಾಗಿ ಹಾಕಲೇಬೇಕು. ಅವರ ವಿಳಾಸ ಮತ್ತು ಅವರ ವಯಸ್ಸು ಇತ್ಯಾದಿಗಳನ್ನು ಅದರಲ್ಲಿ ನಮೂದು ಮಾಡಿರಬೇಕು. ಅವರ ಸಮ್ಮುಖದಲ್ಲಿ ಈ ಟೆಸ್ಟೇಟರ್ ವೀಲು ಕರ್ತಾ ಇದ್ದಾನಲ್ಲ ಅವನು ಸಹಿಯನ್ನು ಹಾಕಿರಬೇಕು. ಸಾಧ್ಯವಾದಷ್ಟು ವೀಲನ್ನು ರಿಜಿಸ್ಟರ್ ಮಾಡೋದ್ರಿಂದ ಮುಂದೆ ಆಗುವಂತಹ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು. ಯಾಕೆಂತ ಹೇಳಿದರೆ ಹೊಸದಾಗಿ ಜಾಗವನ್ನು ಖರೀದಿಸುವುದು ವಿಷಯ ಅಲ್ಲ, ಇದ್ದ ಜಾಗವನ್ನು ಉಳಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ. ಸೊ ಇವಾಗ ಒಂದು ಆಸ್ತಿ ಅಂತ ಇದ್ದಾಗ ಅವನು ಪರ್ಚೇಸ್ ಮಾಡಿ ಇರ್ಬೋದು. ಸೊ ಆ ಪರ್ಚೇಸ್ ಮಾಡಿದ ಕೂಡಲೇನು ಅವನು ವಿಲ್ಲನ್ನು ಮಾಡಬಹುದಾ? ಮಾಡಬಹುದು, ಖಂಡಿತ ಮಾಡಬಹುದು. ಯಾವುದೇ ಸಂದರ್ಭದಲ್ಲಿ ಆತ ವಿಲ್ಲನ್ನು ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಓಕೆ. ಸೊ ಅವನು ಜೀವಿತದಲ್ಲಿರುವಾಗಲೇ ವಿಲ್ಲನ್ನು ಮಾಡಿಟ್ಟಾಗ ಸೊ ಅದನ್ನ ಯಾರು ಕೂಡ ಫೋರ್ಸ್ ಮಾಡಿ ಅಥವಾ ಏನು ಕೂಡ ಅದನ್ನ ಕಾನೂನಿನಲ್ಲಿ ಹೋರಾಟ ಮಾಡುವಾಗಿಲ್ಲಲ್ಲ ಹಾಗಾದ್ರೆ ಅಂತ. ಅಂದ್ರೆ ಒಬ್ಬ ಜೀವಿತದಲ್ಲಿ ಇರುವಾಗ ಈ ವಿಲ್ಲಿನ ಪ್ರಶ್ನೆ ಬರುವುದಿಲ್ಲ. ವಿಲ್ಲನ್ನು ಮಾಡಿ ಇಟ್ಟಿರ್ತಾನೆ, ವಿಲ್ ಅಸ್ತಿತ್ವಕ್ಕೆ ಬರುವಂಥದ್ದು ಆ ವ್ಯಕ್ತಿ ಮರಣ ಹೊಂದಿದ ನಂತರವೇ. ಆ ವ್ಯಕ್ತಿ ಜೀವಿತದಲ್ಲಿ ಇರುವಾಗ ಆ ವಿಲ್ಲನ್ನು ಬದಲಾಯಿಸಲಿಕ್ಕೆ, ಆತನಿಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಎಲ್ಲ ಸಂಪೂರ್ಣವಾದಂತಹ ಅಧಿಕಾರ ಇರ್ತದೆ. ಆತ ಸ್ವತಂತ್ರನಾಗಿರ್ತಾನೆ. ಅದರ ಅಸ್ತಿತ್ವ ಬರುವಂಥದ್ದೇ ಆತನ ಕಾಲದ ನಂತರ, ಆತನ ಮರಣ ಹೊಂದಿದ ನಂತರವೇ ಅದರ ಅಸ್ತಿತ್ವಕ್ಕೆ ಬರುವಂಥದ್ದು. ಅಲ್ಲಿವರೆಗೂ ಕೂಡ ಅದು ಕಾನೂನಿನ ಚೌಕಟ್ಟಿಗೂ ಕೂಡ ಪ್ರವೇಶ ಮಾಡುವಂತಿಲ್ಲ. ಅಂದ್ರೆ ಅದು ಜಾರಿಗೆ ಬರುವಂತದ್ದೇ ಆತನ ಮರಣದ ನಂತರ. ಓಕೆ. ಸೊ ಇವಾಗ ಒಬ್ಬ ವ್ಯಕ್ತಿ ವಿಲ್ಲನ್ನ ಬರೆದು ಅಥವಾ ವಿಲ್ಲನ್ನ ಬರೆದು ಮರಣಿಸಿದ ಬಳಿಕ ಆ ವಿಲ್ಲಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಅದರ ಹಕ್ಕುಗಳು ಹೋಗುತ್ತೆ, ಕೂಡ ವ್ಯತ್ಯಯ ಆಗುದಿಲ್ಲ ಅಂತ ಹೇಳುವಂತ. ಅಲ್ಲಿ ಎಲ್ಲಿಯಾದ್ರೂ ವ್ಯತ್ಯಯಗಳಾದ್ರೆ ಅದು ಕೋರ್ಟ್ ಮೆಟ್ಟಿಲೇ ಇರ್ತದೆ.
ಅಲ್ಲ, ಈಗ ವಿಲ್ಲನ್ನು ಮಾಡುವಾಗ ಅದರಲ್ಲಿ ಒಂದು ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿರ್ತಾರೆ. ಈ ರೀತಿಯಾಗಿ ನನ್ನ ಕಾಲಾನಂತರ ಮಾಡಿದಂತಹ ಈ ವೀಲುನಾಮೆಯ ಪ್ರಕಾರದಲ್ಲಿ ಇಂತಹ ಆಸ್ತಿಗಳು ಇಂಥವರಿಗೆ ಇಷ್ಟಿಷ್ಟು ಹಂಚಿಕೆ ಆಗಬೇಕು ಅಂತ ಹೇಳಿ, ಅದಕ್ಕೆ ಒಬ್ಬರು ನಿರ್ದೇಶಕನನ್ನು ನೇಮಿಸುವಂತಹ ಅಧಿಕಾರವು ಕೂಡ ಕಾನೂನಿನಲ್ಲಿ ಇದೆ. ಅವರಿಗೆ ಎಕ್ಸಿಕ್ಯೂಟಿವ್ ಆಫ್ ವಿಲ್ ಅಂತ ಹೇಳ್ತೇವೆ. ಈ ನಿರ್ದೇಶಕರು ಏನು ಮಾಡ್ತಾರೆ ಅಂತ ಹೇಳಿದರೆ, ಕೆಲವೊಂದು ಸಂದರ್ಭದಲ್ಲಿ ಈಗ ಮೊದಲು ಹೇಗೆ ಇತ್ತು ಅಂತ ಹೇಳಿದರೆ, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನಲ್ಲಿ ಮೊದಲು 2002ರಲ್ಲಿ ತಿದ್ದುಪಡಿ ಆಯಿತು. 2002ರಲ್ಲಿ ತಿದ್ದುಪಡಿ ಆಗುವ ಮೊದಲು ಹಿಂದೂ ಧರ್ಮದವರು ಅಲ್ಲದವರು ಈ ಪ್ರೊಬೇಟನ್ನು ಕಡ್ಡಾಯವಾಗಿ ಮಾಡಬೇಕಿತ್ತು. ಪ್ರೊಬೇಟ್ ಅಂತ ಹೇಳಿದರೆ, ಈಗ ಮಾಡಿದಂತಹ ವಿಲ್ಲನ್ನು ನ್ಯಾಯಾಲಯದಲ್ಲಿ ಅದನ್ನು ಒಂದು ದೃಢೀಕರಿಸುವಂಥದ್ದು, ನ್ಯಾಯಾಲಯದಲ್ಲಿ ಅದಕ್ಕೆ ಬೇಕಾದಂತಹ ವರದಿಯನ್ನು ತಯಾರಿಸಿ ಅದನ್ನು ಪರೀಕ್ಷೆಗೆ ಒಳಪಡಿಸಿ ಅದಕ್ಕೆ ಒಂದು ನೀಡುವಂತಹ ಸರ್ಟಿಫಿಕೇಟ್ಗೆ ಪ್ರೊಬೇಟ್ ಅಂತ ಹೇಳ್ತಾರೆ. ಈ ಒಂದು ಪ್ರೊಬೇಟ್ ಮಾಡುವಂಥದ್ದು 2002ರ ಅಮೆಂಡ್ಮೆಂಟಿಗಿಂತ ಮೊದಲು ಕಡ್ಡಾಯ ಇತ್ತು. ಆದರೆ ಈಗ 2002ರ ನಂತರ ಇದು ಈಗ ಯಾವ ಧರ್ಮದವರಿಗೆ ಕೂಡ ಕಡ್ಡಾಯ ಅಲ್ಲ ಅಂತ ಆಗಿದೆ. ಆದ್ದರಿಂದ ಇದರ ಸತ್ಯಾಸತ್ಯತೆ ಕೋರ್ಟ್ನಲ್ಲಿ ಪ್ರೊಬೇಟ್ ಆದರೆ ಪ್ರೂವ್ ಆಗಿರ್ತದೆ ಅಂತ ಹೇಳುವಂಥದ್ದು. ಏನು ಅವರ ವಿಲ್ನಲ್ಲಿ ಎಲ್ಲಾದರೂ ಸ್ಪಷ್ಟತೆಯ ಕೊರತೆಗಳಿದ್ರೆ ಸೊ ಪ್ರಶ್ನೆ ಮಾಡಬಹುದು ಹಕ್ಕುದಾರರು. ಅಲ್ಲಿ ಯಾವುದು ಸ್ಪಷ್ಟತೆಯನ್ನು ಪಡ್ಕೊಳ್ಳುತ್ತದೆ, ಅದನ್ನು ಯಾವ ರೀತಿ ಕೋರ್ಟ್ ವಿಲೇವರಿ ಮಾಡಿಕೊಳ್ಬಹುದು ಅಂತ ಹೇಳಿದರೆ, ಮೊದಲನೇದಾಗಿ ಈಗ ವಿಲ್ ಮಾಡಿದಂಥ ಸಂದರ್ಭದಲ್ಲಿ ನಾನೊಂದು ಎಕ್ಸಾಂಪಲ್ ಹೇಳುವಂಥದ್ದು, ಈಗ ಸಾಕ್ಷಿದಾರರು ಇಬ್ಬರು ಕೂಡ ಮರಣ ಹೊಂದಿದ್ದಾರೆ ಅಂತ ಹೇಳಿ ಇಟ್ಕೊಳ್ಳುವ. ಸೊ ಅಂಥ ಸಂದರ್ಭದಲ್ಲಿ ವಿಲ್ ಮಾಡಿದವರು ತೀರಿರ್ತಾರೆ, ವಿಲುಕರ್ತನೂ ತೀರಿರ್ತಾನೆ, ಸಾಕ್ಷಿದಾರರು ಕೂಡ ತೀರಿರ್ತಾರೆ. ವಿಲ್ಲನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಸಾಕ್ಷಿದಾರರನ್ನು ಕರೆಸಿ ಸಾಕ್ಷಿ ಹೇಳಿಸಲಿಕ್ಕೆ ಅವರು ಕೂಡ ಮೃತರಾಗಿರ್ತಾರೆ. ಅವರ ಮಕ್ಕಳನ್ನು ಕರೆಯಿಸಿ ಅದರಲ್ಲಿ ವಿಲ್ಲನ್ನು ಅವರು ವಿಲ್ಲಿನ ಬಗ್ಗೆ ಅವರ ಸಾಕ್ಷಿಯನ್ನು ತೆಗೆದುಕೊಳ್ಳುವಂಥದ್ದಲ್ಲ, ಅವರ ಸಾಕ್ಷಿದಾರರ ಸಹಿ ಹೌದಾ ಅಲ್ವಾ ಅಂತ ಹೇಳುವುದರ ಬಗ್ಗೆ ಅಂತ ಹೇಳಿದರೆ, ಬೇರೆ ಸಹಿಯನ್ನು ಕಂಪೇರ್ ಮಾಡೋದ್ರ ಮೂಲಕ ಅಥವಾ ಅವರ ಹೇಳಿಕೆಯನ್ನು ತೆಗೆದುಕೊಳ್ಳುವುದರ ಮೂಲಕ ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಇಂತಹ ವಿಷಯಗಳ ಬಗ್ಗೆ ನ್ಯಾಯಾಲಯ ಬಹಳಷ್ಟು ಗಮನವನ್ನು ಹರಿಸಬೇಕಾಗ್ತದೆ. ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅಂದರೆ ಅಲ್ಲಿ ಎಲ್ಲೂ ಕೂಡ ಸುಳ್ಳು ಅನ್ನುವಂಥದ್ದು ಸುಳಿಯದಾಗಿ ನೋಡ್ಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಆಗದಿಂದ ಅಕ್ಷತಾ ಅವರು ಹೇಳುವಂಥದ್ದು ಅಂದರೆ ಸ್ಪಷ್ಟತೆ ಇರಬೇಕು ಅಂತ. ಸ್ಪಷ್ಟತೆಯ ಕೊರತೆ ಇದ್ರೆ ಮತ್ತೆ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸೊ ವೀಕ್ಷಕರಿಗೆ ಕೊನೆಯದಾಗಿ ಏನಾದರೂ ಮಾಹಿತಿಗಳನ್ನು ಅಥವಾ ಏನಾದರೂ ವಿಚಾರಗಳನ್ನು ಹಂಚ್ಕೊಳ್ಬೋದು ನೀವು ಅಂತ. ಒಂದು ವಿಷಯವನ್ನು ಇಲ್ಲಿ ಹೇಳಬೇಕೇನು ಅಂತ ಹೇಳಿದರೆ, ಸಾಮಾನ್ಯವಾಗಿ ನನ್ನ ಹತ್ರ ಜನರು ಕೇಳೋದುಂಟು. ಏನು ಹೇಳಿದರೆ, ಈಗ ನನಗೆ ಲ್ಯಾಂಡ್ ಟ್ರೈಬ್ಯುನಲಲ್ಲಿ ಆರ್ಡರ್ ಆದಂತಹ ಜಾಗ ಇದೆ, LRTಯಲ್ಲಿ ಆರ್ಡರ್ ಆದಂತಹ ಜಾಗ ಉಂಟು, ಬಟ್ ಆ ಜಾಗಕ್ಕೆ ನಾನು ವಿಲ್ ಮಾಡಲಿಕ್ಕೆ ಆಗ್ತದಲ್ಲ ಅಂತ ಹೇಳುವಂಥದ್ದು. ಲ್ಯಾಂಡ್ ಟ್ರೈಬ್ಯುನಲ್ಲಿ ಆರ್ಡರ್ ಆದಂತಹ ದಿನದಿಂದ 15 ವರ್ಷಗಳವರೆಗೆ ಆ ಜಾಗಕ್ಕೆ ವಿಲ್ಲನ್ನು ಮಾಡುವ ಹಾಗೆ ಇಲ್ಲ, ವೀಲುನಾಮೆಯನ್ನು ಮಾಡುವ ಹಾಗೆ ಇಲ್ಲ. ಅದು ಹೊರಗಿನವರಿಗೆ ಆದರೆ, ಅದು ಫ್ಯಾಮಿಲಿಯ ಒಳಗಡೆ ಅಂತ ಹೇಳಿ ಆದರೆ ಮಾಡಬಹುದು, ಆದರೆ ಫ್ಯಾಮಿಲಿ ಹೊರಗಿನವರಿಗೆ 15 ವರ್ಷಗಳ ಕಾಲ ಅದನ್ನು ವೀಲುನಾಮೆಯನ್ನು ಮಾಡುವ ಹಾಗೆ ಇಲ್ಲ ಅಂತ ಹೇಳುವಂಥ ವಿಷಯ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಈಗ ಡಿಸ್ಪ್ಯೂಟಲ್ಲಿರುವಂತಹ ಜಾಗ, ಆಲ್ರೆಡಿ ಕೋರ್ಟ್ನಲ್ಲಿರುವಂತಹ ಜಾಗ ಆಗಿರ್ಬೋದು, ಅದಕ್ಕೆ ವಿಲ್ ಮಾಡುವ ಹಾಗೆ ಇಲ್ಲ. ಜೊತೆಗೆ ಈ ಆಶ್ರಯ ಯೋಜನೆಯಲ್ಲಿ ಬಂದಂತಹ ಜಾಗ ಇರ್ಬೋದು ಸರ್ಕಾರದಿಂದ, ಅದು ಕೂಡ 25 ವರ್ಷಗಳ ಕಾಲ ಮೂರನೆಯವರಿಗೆ ವಿಲ್ ಮಾಡುವ ಹಾಗೆ ಇಲ್ಲ ಅಂತ ಹೇಳುವಂಥದ್ದು. ಈ ಕಾನೂನು ಅಂತ ಹೇಳುವಂಥದ್ದು ನ್ಯಾಯ ಅಲ್ಲ, ನ್ಯಾಯವನ್ನು ಪಡೀಲಿಕ್ಕೆ ಇರುವಂತಹ ಒಂದು ಸಾಧನ. ಆದ್ದರಿಂದ ಎಷ್ಟು ನಾವು ಈ ಕಾನೂನಿನ ಬಗ್ಗೆ ಜ್ಞಾನವನ್ನು ಹೊಂದಿರ್ತೇವೋ, ಅರಿವನ್ನು ಹೊಂದಿರ್ತೇವೋ, ಅಷ್ಟು ನಾವು ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕು. ಈಗ ಅಕ್ರಮ ಸಕ್ರಮ ಆಸ್ತಿಗಳು ಅನ್ನುವಂಥದ್ದು ಇತ್ತು. ಸೊ ಅಂಥ ಆಸ್ತಿಗಳನ್ನು ಅದಕ್ಕೆ ಉಯಿಲನ್ನು ಬರೀಬೇಕಾದ್ರೆ ಹೇಗೆ ಇದೆ ಕಾನೂನು ಚೌಕಟ್ಟು ಅಂತ? ಅದೇ ಹೇಳಿದೆಲ್ಲ, ಯಾವುದೇ ಒಂದು ಆಸ್ತಿ ಅದು ಸ್ವಯಾರ್ಜಿತ ಅಂತ ಹೇಳಿ ಅನ್ನಿಸಿದರೆ, ನನ್ನ ಸ್ವಂತ ಹಕ್ಕು ಅಂತ ಹೇಳಿದರೆ, ಅದರ ಸಂಪೂರ್ಣವಾದಂತಹ ಟೈಟಲ್ ನನಗೆ ಉಂಟು, ನನಗೆ ಅದನ್ನು ನಾಳೆ ಮಾರಾಟ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಆದರೆ ಒಂದು ಆಸ್ತಿ, ಅಂತಹ ಆಸ್ತಿಗೆ ನಾನು ವಿಲ್ಲನ್ನು ಮಾಡಲಿಕ್ಕೆ ಸಾಧ್ಯ. ಹೌದು, ಅಂದರೆ ಸ್ವಂತ ಆಸ್ತಿ ಮಾರಾಟ ಮಾಡಲಿಕ್ಕೆ ಅರ್ಹ ಇದೆ ಅಂತ ಹೇಳುವಂತಹ ಆಸ್ತಿ ಅಂತ ಅದಕ್ಕೆ ನಾವು ವಿಲ್ಲನ್ನು ಮಾಡಬಹುದು. ರೈಟ್. ಸೊ ಉಯಿಲು ಅಥವಾ ವಿಲ್ ಅಂತ ಬಂದಾಗ ಏನೆಲ್ಲ ಮಾಹಿತಿಗಳು ತುಂಬಿರ್ತದೆ, ಅಥವಾ ನಮ್ಮಲ್ಲಿರುವ ಗೊಂದಲಗಳೇ ಇರ್ಬೋದು. ಯಾರು ವಿಲ್ಲನ್ನು ಮಾಡಬಹುದು ಅಥವಾ ಯಾವ ರೀತಿ ಮಾಡಬೇಕು, ಅದಕ್ಕೆ ಯಾವ ರೀತಿಯ ಪ್ರೋಸೆಸ್ ಇದೆ,
ಸೊ ತಲೆಯಲ್ಲಿ ವಿಲ್ ಅಂತ ಬಂದಾಗ ದೊಡ್ಡ ವಿಷಯ ಬರುತ್ತೆ, ಅಂದರೆ ಎಷ್ಟು ದೊಡ್ಡ ಕೆಲಸ ಇದೆ ಅದು ಅಂತ. ಅದರಲ್ಲಿ ಏನೂ ಇಲ್ಲ ಅಂತ ಗೊತ್ತಾಯಿತು. ಯಾರಿಗೂ ಕೂಡ ವಿಲ್ಲನ್ನು ಮಾಡಿಕೊಡ್ಬೋದು ಆಸ್ತಿಗಳಿದ್ರೆ ಮುಂದೆ ಮರಣ ನಂತರ ಸಮಸ್ಯೆಗಳು ಬರಬಾರ್ದು ಅನ್ನುವ ನಿಟ್ಟಿನಲ್ಲಿ ಇದಕ್ಕೆ ಕೂಡಲೇ ವಿಲ್ಲನ್ನು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಕೂಡ ದೊಡ್ಡ ಕೆಲಸ ಇಲ್ಲ, ಅಥವಾ ನೋಂದಣಿ ಮಾಡುವುದು ಇದ್ರೂ ಕೂಡ ಯಾವುದೇ ಖರ್ಚು ಇಲ್ಲ. ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಹಳಷ್ಟು ಖುಷಿಯಿಂದ ಎಲ್ಲ ಮಾಹಿತಿಗಳನ್ನು ನಮಗೆ ನೀಡಿರುವಂಥ ಡಾಕ್ಟರ್ ಅಕ್ಷತಾ ಆದರ್ಶ್ ಅವರಿಗೆ ನಾನು ಸ್ಪಂದನ ಟಿವಿಯ ಕಡೆಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಲ್ ಅಥವಾ ಉಯಿಲು ಅಂತ ಬಂದಾಗ ಯಾವೆಲ್ಲ ವಿಚಾರಗಳು ತುಂಬಿಡ್ತದೆ, ಅಥವಾ ಪ್ರತಿಯೊಬ್ಬ ಮನುಷ್ಯನು ಕೂಡ, ನಾಗರಿಕನು ಕೂಡ ತಮ್ಮ ಆಸ್ತಿಯ ಬಗ್ಗೆ ವಿಲ್ಲನ್ನು ಬರಿಬೇಕಾದ್ರೆ ಯಾವ ರೀತಿಯ ಪ್ರೋಸೆಸ್ ಅನ್ನು ನೋಡ್ಕೊಳ್ಬೇಕಾಗುತ್ತೆ, ಅಥವಾ ಸಾಕ್ಷಿಗಳು ಎಷ್ಟು ಜನ ಬೇಕು, 2 ಸಾಕ್ಷಿಗಳು ಬೇಕು, ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳಿರುವಂಥದ್ದು. ನೋಂದಣಿ ಮಾಡ್ಕೊಳ್ಳೋದು ಹೇಗೆ, ಎಲ್ಲಿ ನೋಂದಣಿಗಳನ್ನು ಮಾಡ್ಕೊಳ್ಬೋದು, ಅಥವಾ ಅದನ್ನು ಯಾವೆಲ್ಲ ಅಂಶಗಳನ್ನು ಸ್ಪಷ್ಟವಾಗಿ ಅಲ್ಲಿ ದಾಖಲು ಮಾಡಲೇಬೇಕಾಗುತ್ತೆ, ಚರ ಅಥವಾ ಸ್ಥಿರ ಆಸ್ತಿಗಳು ಎಲ್ಲವನ್ನು ಕೂಡ ಯಾವ ರೀತಿಯಲ್ಲಿ ವಿಲ್ ಮಾಡ್ಕೊಳ್ಬೋದು ಅನ್ನುವಂಥ ಮಾಹಿತಿಯನ್ನು ಇವತ್ತಿನ ಜನಜಾಗೃತಿಯಲ್ಲಿ ನಾವು ತಿಳಿಸ್ಕೊಟ್ಟಿದ್ದೇವೆ. ಮುಂದಿನ ವಾರ ಒಂದೊಂದು ವಿಶೇಷ ವಿಚಾರದ ಜೊತೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.